ಇಲ್ಲವಾ ಅಂತೇಳಿ. ಹಾ ಇದ್ದಾರೆ, ಇದ್ದಾರಾ? ಯಶಕುಮಾರ್ ಪ್ರಭುಜಿ ಇದ್ದಾರೆ. ನೀವೆಲ್ಲಿದ್ದೀರಾ? ನೀವು ಮೇಲೆ ಇದ್ದೀರಾ? ನಾನು ಮನೆಯಲ್ಲೇ ಇದ್ದೇನೆ. ಸಿಕ್ರು ನೋಡಿ, ಕಾಮನ್ ಸೆನ್ಸ್ ಯಾವಾಗ ಕಾಮನ್ ಆಗಿರಲ್ಲ ಮಾತಾಜಿ. ಹರೇ ಕೃಷ್ಣ. ಮಾಡಿದ್ದೇನೆ ಪ್ರಭುಜಿ ಮಾತಾಜಿ. ಓಕೆ, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಪ್ರಭುಜಿ. ಯಾರು ಸಚ್ಚಿ ಸುತಾಷ್ಟಕಂ ಹಾಡ್ತೀರಾ? ಅಷ್ಟೊತ್ತಿಗೆ ಪ್ರಭುಜಿ ರೆಡಿ ಆಗ್ತಾರೆ. ಕೃಷ್ಣ ಮಾತಾಜಿ, ನಾನು ಹಾಡ್ಲಾ? ಒಬ್ಬೊಬ್ರು ಒಂದೊಂದು ಚರಣ ಹಾಡಿ, ಎಲ್ಲರಿಗೂ ಒಂದು ಚಾನ್ಸ್ ಕೊಡಿ. ಹೌದು ಮಾತಾಜಿ. ಎಷ್ಟು ನಾನು ನವ ಗೌರವರಂ ನವ ಪುಷ್ಪಕರಂ ನವ ಭಾವದರಂ ನವಲಾಸ್ಯಪರಂ ನವ ಹಾಸ್ಯಕರಂ ನವ ಹೇಮವರಂ ಪ್ರಣಮಾಮಿ ಶಚೀಸುತ ಗೌರವರಂ ಪ್ರಣಮಾಮಿ ಶಚೀಸುತ ಗೌರವರಂ. ಹರೇ ಕೃಷ್ಣ. ಯೂತಂ ನವನೀತ ಶುಚಂ ನವವೇಷಕೃತಂ ನವ ಪ್ರೇಮರಸಂ ನವದಾವಿಲಸ ಶುಭ ಪ್ರೇಮಮಯಂ ಪ್ರಣಮಾಮಿ ಸಚೀಸು ಗೌರವರಂ ಪ್ರಣಮಾಮಿ ಸಚೀಸು ಗೌರವರಂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಪರಂ ಹರಿನಾಮದರಂ ಕರಧಪ್ಯಕರಂ ಹರಿನಾಮ ಪರಂ ನಯನೇ ಸತತಂ ಪ್ರಣಯಾಶ್ರುಧರಂ ಪ್ರಣಮಾಮಿ ಶಚೀಸುತ ಗೌರವರಂ ಪ್ರಣಮಾಮಿ ಶಚೀಸುತ ಗೌರವರಂ. ಹರೇ ಕೃಷ್ಣ ಮಾತಾಜಿ. ಜನತಾ ಭವತಾಪಹರ ಪರಮಾರ್ಥ ಪರಾಯಣ ಲೋಕಗತಿ ನವಲೇಹಕರಂ ಜಗತ್ತಾಪಹರಂ ಪ್ರಣಮಾಮಿ ಶಚೀಸುತ ಗೌರವರಂ ಪ್ರಣಮಾಮಿ ಶಚೀಸುತ ಗೌರವರಂ. ಅದೇ ಧನ್ಯವಾದಗಳು. ನಿಜ ಭಕ್ತಿಕರಂ ಪ್ರಿಯ ಚಾರುಕರಂ ನಟನರ್ತನ ನಾಗರ ರಾಜಕುಲಂ ಕುಲಕಾಮಿನಿ ಮಾಯಸ ಲಾಸ್ಯಕರಂ ಪ್ರಣಮಾಮಿ ಶಚೀಸುತ ಗೌರವರಂ ಪ್ರಣಮಾಮಿ ಶಚೀಸುತ ಗೌರವರಂ. ಕರತಾಲಬಲಂ ಕಲಕಂಠರವಂ ಮೃದುವಾದ್ಯ ಸುವೀಣ ಕಯಾ ಮಧುರಂ ನಿಜ ಭಕ್ತಿ ಗುಣಾವೃತ ನಾಟ್ಯಕರಂ ಪ್ರಣಮಾಮಿ ಸಚೀಸುತ ಗೌರವರಂ ಪ್ರಣಮಾಮಿ ಸಚೀಸುತ ಗೌರವರಂ. ಯುಗಧರ್ಮಯುತಂ ಪುನರ್ನಂದಸುತಂ ಧರಣೀ ಸುಚಿತ್ರಂ ಭವ ಭಾವೋಚಿತಂ ತನು ಧ್ಯಾನಚಿತಂ ನಿಜವಾಸಯುತಂ ಪ್ರಣಮಾಮಿ ಶಚೀಸುತ ಗೌರವರಂ ಪ್ರಣಮಾಮಿ ಶಚೀಸುತ ಗೌರವರಂ. ಹರೇ ಕೃಷ್ಣ ಮಾತಾಜಿ. ವದನೆ ಸ್ಖಲಿತಂ ಸ್ವಕನಾಮದರಂ ಕುರುತೆ ಸುರಸಂ ಜಗತ ಜೀವನಂ ಪ್ರಣಮಾಮಿ ಶಚೀಸುತ ಗೌರವರಂ
ಪ್ರಣಮಾಮಿ ಶಚೀಸುತ ಗೌರವರಂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಓದಿ. ಅವನ ಮೈಬಣ್ಣವು ಕುಂಕುಮದಿಂದ ಕೂಡಿರುವ ಹೊಸದಾದ ಕೆನೆಯ ಛಾಯೆಯಂತಿದೆ. ಅವನು ಹೊಸದಾಗಿ ಹರಡುತ್ತಿರುವ ಹೂಗಳ ಬಾಣವನ್ನು ಬಿಡುವ ಯೌವನದ ಮನ್ಮಥನಾಗಿರುವನು. ಅವನು ಹೊಸ ಹೊಸ ಭಾವಪೂರಿತ ಆನಂದವನ್ನು ಸವಿಯುತ್ತಾನೆ. ಅವನು ನವೀನವಾದ ನೃತ್ಯಗಳನ್ನು ಮಾಡಲು ಆಸಕ್ತನಾಗಿರುತ್ತಾನೆ. ಅವನು ಬಹಳಷ್ಟು ನಗುವನ್ನು ತರುವ ಹೊಸದಾದ ಹಾಸ್ಯಗಳನ್ನು ಮಾಡುತ್ತಾನೆ. ಅವನು ಪ್ರಕಾಶಮಾನವಾದ ಕಾಂತಿಯು ಹೊಸದಾಗಿ ಮಾಡಿರುವ ಚಿನ್ನದಂತೆ ಇದೆ. ಆ ಸಚಿಮಾತೆಯ ಸುಂದರ ಮಗನಾದ ಶ್ರೀ ಗೌರನಿಗೆ ನಾನು ನಮಸ್ಕರಿಸುತ್ತೇನೆ. ಅವನು ಅವನು ಸದಾ ಸದಾ ಹೊರತಾಗಿರುವ ಹೊರತಾಗಿರುವ ಭಗವತ್ ಪ್ರೇಮವನ್ನು ಪಡೆದಿದ್ದಾನೆ. ಅವನ ಹೊಳೆಯುವ ಪ್ರಭೆಯು ನವೀನವಾದ ಬೆಣ್ಣೆಯ ವರ್ಣದಲ್ಲಿದೆ. ಅವನ ಉಡುಗೆಯು ಯಾವಾಗಲೂ ಹೊಸತಾಗಿರುವ ಆಕೃತಿಗಳಲ್ಲಿ ಸಿದ್ಧಪಡಿಸಿರುತ್ತದೆ. ಅವನು ಕೃಷ್ಣ ಪ್ರೇಮದ ಎಂದಿಗೂ ನವೀನವಾಗಿರುವ ಮಾಧುರ್ಯಗಳನ್ನು ಆಸ್ವಾದಿಸುತ್ತಾನೆ. ನವವಿಧ ಭಕ್ತಿಯ ಪದ್ಧತಿಗಳನ್ನು ಪಾಲಿಸುವಾಗ ಅವನು ನವವಿಧಗಳಲ್ಲಿ ಶೋಭಿಸುತ್ತಾನೆ. ಅವನಲ್ಲಿ ಅತಿ ಮಂಗಳಕರವಾದ ಪ್ರೇಮಮಯ ಸ್ವಭಾವವು ವ್ಯಾಪಿಸಿರುತ್ತದೆ. ಆ ಸಚಿಮಾತೆಯ ಸುಂದರ ಮಗನಾದ ಶ್ರೀ ಗೌರನಿಗೆ ನಾನು ನಮಸ್ಕರಿಸುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಶ್ರೀಹರಿಯ ಭಕ್ತಿಯಲ್ಲಿ ಮುಳುಗಿದ್ದಾನೆ. ಅವನು ಸದಾ ಶ್ರೀಹರಿಯ ನಾಮಗಳನ್ನು ಜಪಿಸುತ್ತಿರುತ್ತಾನೆ. ಜಪಿಸುವಾಗ ಪವಿತ್ರ ನಾಮಗಳನ್ನು ಅವನ ಕೈಗಳ ಬೆರಳುಗಳ ಮೇಲೆ ಎಣಿಸುತ್ತಾನೆ. ಅವನು ಹರಿಯ ನಾಮದಲ್ಲಿ ಆಸಕ್ತನಾಗಿದ್ದಾನೆ. ಅವನ ಕಣ್ಣುಗಳಲ್ಲಿ ಸದಾ ಪ್ರೇಮದ ಕಣ್ಣೀರು ತುಂಬಿರುತ್ತದೆ. ಆ ಶಚೀಮಾತೆಯ ಸುಂದರ ಮಗನಾದ ಶ್ರೀ ಗೌರನಿಗೆ ನಾನು ನಮಸ್ಕರಿಸುತ್ತೇನೆ. ಮಾನವ ಜನಾಂಗಕ್ಕೆ ಭೌತಿಕ ಅಸ್ತಿತ್ವದ ದುಃಖವನ್ನು ಸದಾ ತೆಗೆದು ಹಾಕುತ್ತಾನೆ. ಪರಮಾರ್ಥದ ಪಾರಾಯಣದಲ್ಲಿ ಮಗ್ನನಾಗಿರುವವರು ಜೀವನದಲ್ಲಿ ಗುರಿ ಇವನೇ ಆಗಿರುತ್ತಾನೆ. ನಾವು ಕೃಷ್ಣ ಪ್ರೇಮದ ಮಧುವನ್ನು ಆತುರತೆಯಿಂದ ಆಸ್ವಾದಿಸುವ ಜೇನುಗೂಡುಗಳಂತೆ ಆಗಬೇಕೆಂದು ಎಲ್ಲರನ್ನೂ ಪ್ರೇರೇಪಿಸುತ್ತಾನೆ. ಭೌತಿಕ ಜಗತ್ತಿನ ಉರಿಯುವ ಬೆಂಕಿಯನ್ನು ಜ್ವರವನ್ನು ನಂದಿಸುತ್ತೇನೆ. ಆ ಸಚಿಮಾತೆಯ ಸುಂದರ ಮಗನಾದ ಶ್ರೀ ಗೌರನಿಗೆ ನಾನು ನಮಸ್ಕರಿಸುತ್ತೇನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ತನ್ನೊಳಗಿನ ಶುದ್ಧ ಭಕ್ತಿಯನ್ನು ಎಲ್ಲರಲ್ಲಿ ಬೆಳೆಸುತ್ತಾನೆ. ತನ್ನ ಪ್ರಿಯ ಸೇವಕರಿಗೆ ತಾನು ಬಹಳ ಆಕರ್ಷಕನಾಗಿರುತ್ತಾನೆ. ತನ್ನ ನಾಟ್ಯ ನೃತ್ಯಗಳಿಂದ ಮನ್ಮಥರಾಜನ ಲಕ್ಷಣಗಳನ್ನು ಪ್ರದರ್ಶಿಸುತ್ತಾನೆ. ಸುಂದರವಾದ ಹಳ್ಳಿ ಯುವತಿಯರ ಮನಗಳಲ್ಲಿ ನಾಟ್ಯ ಮಾಡಿಸುತ್ತಾನೆ. ಆ ಶಚೀಮಾತೆಯ ಸುಂದರ ಮಗನಾದ ಶ್ರೀ ಗೌರನಿಗೆ ನಾನು ನಮಸ್ಕರಿಸುತ್ತೇನೆ. ಧನ್ಯವಾದಗಳು ಮಾತಾಜಿ. ಅವನ ಕಂಠವು ಮಧುರವಾದ ಧ್ವನಿಗಳನ್ನು ಹೊರಸೂಸುವಂತೆಯೇ ಅವನು ಕರತಾಳಗಳನ್ನು ನುಡಿಸುತ್ತಾನೆ. ಹಾಗೂ ವೀಣೆಯ ಕಂಪನದ ಸ್ವರಗಳನ್ನು ಶಾಂತವಾಗಿ ನುಡಿಸಲಾಗುತ್ತದೆ. ಅವನು ಭಕ್ತಿ ಸೇವೆಯ ಸ್ವರೂಪಗಳನ್ನು ಸ್ಥಿತಿಗಳನ್ನು ಒಳಗೊಂಡ ನಾಟ್ಯಗಳಲ್ಲಿ ತನ್ನ ಭಕ್ತರನ್ನು ಪ್ರೇರೇಪಿಸಿ ತೊಡಗಿಸುತ್ತಾನೆ. ಆ ಶಚಿಮಾತೆಯ ಸುಂದರ ಮಗನಾದ ಶ್ರೀ ಗೌರವನಿಗೆ ನಾನು ನಮಸ್ಕರಿಸುತ್ತೇನೆ. ಹರೇ ಕೃಷ್ಣ. ಕಲಿಯುಗದ ಧಾರ್ಮಿಕ ಪದ್ಧತಿಯಾಗಿರುವ ಸಂಕೀರ್ತನ ಆಂದೋಲನದೊಂದಿಗೆ ಅವನು ಒಡಗೂಡಿದ್ದಾನೆ. ಪುನಃ ಅವತರಿಸಿರುವ ನಂದ ಮಹಾರಾಜನ ಮಗನು ಇವನೇ. ಅವನು ಅಸಾಧಾರಣವಾಗಿ ಪ್ರಕಾಶಿಸುವ ಭೂಮಿಯ ಆಭರಣವಾಗಿದ್ದಾನೆ. ಅವನ ಪ್ರಚಾರ ಕಾರ್ಯದ ಭಾವವು ಜನನ ಮರಣದ ಚಕ್ರಕ್ಕೆ ಸರಿಯಾಗಿ ಒಪ್ಪುವಂತಹದ್ದು. ಅವನ ಪ್ರಜ್ಞೆಯು ತನ್ನ ಕೃಷ್ಣನ ರೂಪದ ಮೇಲಿನ ಧ್ಯಾನದಲ್ಲಿ ಮಗ್ನವಾಗಿರುತ್ತದೆ. ಅವನು ಸದಾ ತನ್ನ ದಿವ್ಯವಾದ ನೆಲೆಯೊಂದಿಗೆ ಒಡಗೂಡಿರುತ್ತಾನೆ. ಆ ಶಚೀಮಾತೆಯ ಸುಂದರ ಮಗನಾದ ಶ್ರೀ ಗೌರನಿಗೆ ನಾನು ನಮಸ್ಕರಿಸುತ್ತೇನೆ. ಅವನ ಕಣ್ಣುಗಳು, ಅವನ ಅಂಗಾಲುಗಳು ಮತ್ತು ಅವನ ವಸ್ತ್ರಗಳು ಸೂರ್ಯೋದಯದ ಬಣ್ಣದಂತೆ ಕೆಂಪಾಗಿರುತ್ತವೆ. ತನ್ನದೇ ಆದ ನಾಮಗಳನ್ನು ಜಪಿಸುವಾಗ ಅವನ ಮಾತುಗಳು ತತ್ತರಿಸುತ್ತವೆ, ನಡುಗುತ್ತವೆ. ಜಗತ್ತಿನಾದ್ಯಂತ ಜೀವನಕ್ಕೆ ಒಂದು ಮಧುರವಾದ ರುಚಿಯನ್ನು ಅವನು ಜಾಗೃತಗೊಳಿಸುತ್ತಾನೆ. ಆ ಸಚಿಮಾತೆಯ ಸುಂದರ ಮಗನಾದ ಶ್ರೀ ಗೌರನಿಗೆ ನಾನು ನಮಸ್ಕರಿಸುತ್ತೇನೆ. ಹರಿಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ರಾಮ ಹರೇ ರಾಮ 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 ಹರೇ 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 ಹರೇ.
ಹೇ ಕೃಷ್ಣ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಎಲ್ಲರಿಗೂ ವಂದನೆಗಳು. ಇಂದಿನ ಹರೇ ಕೃಷ್ಣ ತರಗತಿಯನ್ನು ಪ್ರಭುಜಿ. ಎಂದಿನಂತೆ ಪ್ರಣಾಮ ಮಂತ್ರಗಳಿಂದ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗರಜಾತಂ ಸಗಣ ರಘುನಾಥಾನ್ವಿತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕರುಣಾ ಸಿಂಧು ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸರಸ್ವತೀ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತಾನಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರಿ. ಹರೇ ಕೃಷ್ಣ. ಎಲ್ಲರಿಗೂ ವಂದನೆಗಳು. ಇಂದಿನ ನಾವು ಚೈತನ್ಯ ಚರಿತಾಮೃತದ ಮಧ್ಯಲೀಲೆಯ 6ನೇ ಅಧ್ಯಾಯವನ್ನು ನೋಡ್ಲಿಕ್ಕಿದ್ದೇವೆ. ಈ 6ನೇ ಅಧ್ಯಾಯವನ್ನು ಸಾರ್ವಭೌಮ ಭಟ್ಟಾಚಾರ್ಯರ ಉದ್ಧಾರ ಅನ್ನುವ ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನಿನ್ನೆ ಸ್ವಲ್ಪ ಈ ಸಾರ್ವಭೌಮರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ವಿ. ಇಂದಿನ ದಿವಸ ಸ್ವಲ್ಪ ವಿವರವಾಗಿ ನೋಡ್ಲಿಕ್ಕಿದ್ದೇವೆ. ಈ 6ನೇ ಅಧ್ಯಾಯದ ಸಾರಾಂಶವನ್ನು ಶ್ರೀಲ ಭಕ್ತಿ ವಿನೋದ ಠಾಕೂರರು ಒಂದು ಅಮೃತ ಪ್ರವಾಹ ಭಾಷ್ಯದಲ್ಲಿ ಅವರು ಬರೆದಿದ್ದಾರೆ. ಸೊ ಇದು ಸಾರಾಂಶ, ಈ ಅಧ್ಯಾಯದ ಸಾರಾಂಶವನ್ನು ಮೊದಲು ನೋಡೋಣ, ನಂತರ ಅಧ್ಯಾಯವನ್ನು ನೋಡೋಣ. ಸೊ 6ನೇ ಅಧ್ಯಾಯ ಸಾರಾಂಶವನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳು ಜಗನ್ನಾಥ ದೇವಾಲಯವನ್ನು ಪ್ರವೇಶಿಸಿದಾಗ ಅವರು ತಕ್ಷಣವೇ ಮೂರ್ಛೆ ಹೋದರು. ನಂತರ ಸಾರ್ವಭೌಮ ಭಟ್ಟಾಚಾರ್ಯರು ಅವರು ತಮ್ಮ ಮನೆಗೆ ಕರ್ಕೊಂಡು ಹೋಗ್ತಾರೆ. ಈ ಮಧ್ಯೆ ಸಾರ್ವಭೌಮ ಭಟ್ಟಾಚಾರ್ಯ ಸೋದರ ಮಾವ ಗೋಪಿನಾಥ ಆಚಾರ್ಯ ಮುಕುಂದ ದತ್ತರನ್ನು ಭೇಟಿಯಾಗಿ ಚೈತನ್ಯ ಮಹಾಪ್ರಭುಗಳು ಸನ್ಯಾಸ ಸ್ವೀಕಾರ ಜಗನ್ನಾಥಪುರಿಗೆ ಅವರ ಪ್ರಯಾಣದ ಬಗ್ಗೆ ಮಾತಾಡುತ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಮೂರ್ಛೆ ಹೋಗ್ತಾರೆ ಮತ್ತು ಅವರನ್ನು ಸಾರ್ವಭೌಮ ಭಟ್ಟಾಚಾರ್ಯರು ಮನೆಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾರೆ. ಸೊ ಈ ವಿಷಯ ಗೊತ್ತಾದ್ಮೇಲೆ ಎಲ್ಲ ಜನರು ಭಗವಂತನನ್ನು ನೋಡ್ಲಿಕ್ಕೆ ಸಾರ್ವಭೌಮ ಭಟ್ಟಾಚಾರ್ಯರ ಮನೆಯಲ್ಲಿ ಬರ್ತಾರೆ. ಶ್ರೀ ನಿತ್ಯಾನಂದ ಪ್ರಭು ಮತ್ತು ಇತರ ಭಕ್ತರು ಜಗನ್ನಾಥ ದೇವಸ್ಥಾನಕ್ಕೆ ನಂತರ ಒಂದು ಭೇಟಿ ಮಾಡ್ತಾರೆ. ಅವರು ಸಾರ್ವಭೌಮ ಭಟ್ಟಾಚಾರ್ಯರ ಮನೆಗೆ ಬಂದಾಗ ಚೈತನ್ಯ ಮಹಾಪ್ರಭು ಬಾಹ್ಯ ಪ್ರಜ್ಞೆಗೆ ವಾಪಸ್ ಬರ್ತಾರೆ. ಸಾರ್ವಭೌಮ ಭಟ್ಟಾಚಾರ್ಯ ಎಲ್ಲರನ್ನು ಸ್ವೀಕರಿಸಿ ಎಲ್ಲರನ್ನು ಮಹಾಪ್ರಸಾದವನ್ನು ಸ್ವೀಕರಿಸಲಿಕ್ಕೆ ಎಲ್ಲರಿಗೂ ಅವರು ವಿತರಿಸ್ತಾರೆ. ನಂತರ ಭಟ್ಟಾಚಾರ್ಯರು ಶ್ರೀ ಚೈತನ್ಯ ಮಹಾಪ್ರಭುಗಳ ಪರಿಚಯ ಮಾಡ್ಕೋತಾರೆ ಮತ್ತು ಅವರ ಚಿಕ್ಕಮ್ಮನ ಮನೆಯಲ್ಲಿ ವಸತಿಗೆ ವ್ಯವಸ್ಥೆ ಮಾಡ್ತಾರೆ ಭಗವಂತನಿಗೆ. ಅವರ ಸೋದರ ಮಾವ ಗೋಪಿನಾಥ ಆಚಾರ್ಯರು ಭಗವಾನ್ ಚೈತನ್ಯ ಮಹಾಪ್ರಭು ಸ್ವತಃ ಕೃಷ್ಣ ಅಂತ ಅವರಿಗೆ ಹೇಳ್ತಾರೆ. ಆದರೆ ಸಾರ್ವಭೌಮರು ಮತ್ತು ಅವರ ಅನೇಕ ಶಿಷ್ಯರು ಅದನ್ನು ಸ್ವೀಕರಿಸೋದಿಲ್ಲ, ಅವರು ಒಪ್ಕೊಳ್ಳೋದಿಲ್ಲ. ಅವರು ಆದಾಗ್ಯೂ ಗೋಪಿನಾಥ ಆಚಾರ್ಯರು ಸಾರ್ವಭೌಮರಿಗೆ ಪರಮಾತ್ಮನ ಅನುಗ್ರಹ ಇಲ್ಲದೆ ಯಾರೂ ಅವನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಮನವರಿಕೆ ಮಾಡಿಕೊಡ್ತಾರೆ. ಅವರು ಶಾಸ್ತ್ರಗಳ ಉಲ್ಲೇಖದ ಮೂಲಕವಾಗಿ ಮತ್ತು ಬಹಿರಂಗ ಗ್ರಂಥಗಳ ಉಲ್ಲೇಖ ಮೂಲಕವಾಗಿ ಚೈತನ್ಯ ಮಹಾಪ್ರಭುಗಳೇ ಸ್ವತಃ ಕೃಷ್ಣ ಅಂತ ಸಾಬೀತುಪಡಿಸ್ತಾರೆ. ಆದರೂ ಕೂಡ ಸಾರ್ವಭೌಮರು ಅವರ ಹೇಳಿಕೆಗಳನ್ನು ಗಂಭೀರವಾಗಿ ತಗೊಳ್ಳೋದಿಲ್ಲ. ಈ ಎಲ್ಲಾ ವಾದಗಳನ್ನು ಕೇಳಿದ ಚೈತನ್ಯ ಮಹಾಪ್ರಭುಗಳು ತಮ್ಮ ಭಕ್ತರಿಗೆ ಸಾರ್ವಭೌಮರು ಮತ್ತು ಆಧ್ಯಾತ್ಮಿಕ ಗುರು ಮತ್ತು ಅವರು ಪ್ರೀತಿಯಿಂದ ಏನು ಹೇಳುತ್ತಾರೋ ಅದು ಎಲ್ಲರ ಪ್ರಯೋಜನಕ್ಕಾಗಿ ಅಂತ ಹೇಳ್ತಾರೆ. ಸೊ ಅಂದ್ರೆ ಹೇಳ್ತಾರೆ,
ಸಾರ್ವಭೌಮರು ಏನ್ ಹೇಳ್ತಾ ಇದ್ದಾರೋ ಅದನ್ನೇ ಕೇಳಬೇಕು ನಾವು, ಯಾಕಂದ್ರೆ ಅವರು ಗುರುಗಳು ಅಂತ ಹೇಳ್ತಾರೆ. ಸೊ ಸಾರ್ವಭೌಮರು ಚೈತನ್ಯ ಮಹಾಪ್ರಭುಗಳು ಭೇಟಿಯಾದಾಗ ಅವರಿಂದ ವೇದಾಂತ ತತ್ವಸಾರವನ್ನು ಕೇಳಲಿಕ್ಕೆ ಒಪ್ಕೋತಾರೆ. ಸೊ ಸಾರ್ವಭೌಮರು ಹೇಳ್ತಾರೆ, ಓಕೆ ಸರಿ ನೀವು ಹೇಳಿ. ಚೈತನ್ಯ ಮಹಾಪ್ರಭುಗಳು ಸಾರ್ವಭೌಮರಿಂದ ವೇದಾಂತ ತತ್ವವನ್ನು 7 ದಿವಸ ಕಾಲ ಕೇಳ್ತಾರೆ. ಸೊ ಚೈತನ್ಯ ಮಹಾಪ್ರಭು ಈ ಪ್ರಸ್ತಾಪವನ್ನು ಒಪ್ಕೊಳ್ತಾರೆ ಮತ್ತು 7 ದಿನ ಕಾಲ ಅವರು ನಿರಂತರವಾಗಿ ಸಾರ್ವಭೌಮ ಭಟ್ಟಾಚಾರ್ಯರ ವೇದಾಂತ ಸೂತ್ರವನ್ನು ಕೇಳ್ತಾರೆ. ಆದಾಗ್ಯೂ ಭಗವಂತ ತುಂಬಾ ಮೌನವಾಗಿರುತ್ತಾರೆ. ಅವರ ಮೌನದಿಂದಾಗಿ ಭಟ್ಟಾಚಾರ್ಯರು ಅವರು ವೇದಾಂತ ತತ್ವಶಾಸ್ತ್ರನ ಅರ್ಥ ಮಾಡ್ಕೊಂಡಿದ್ದಾರೋ ಇಲ್ಲೋ ಅಂತ ಕೇಳ್ತಾರೆ. ಆಗ ಭಗವಂತ ಹೇಳ್ತಾರೆ, ಸ್ವಾಮಿ, ನಾನು ವೇದಾಂತ ತತ್ವಶಾಸ್ತ್ರನ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಲ್ಲೆ, ಆದ್ರೆ ನಿಮ್ಮ ವಿವರಣೆಗಳನ್ನು ನನಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ವೇದಾಂತ ಸೂತ್ರ ಅರ್ಥ ಆಗ್ತಾ ಇದೆ, ಆದ್ರೆ ನೀವು ಕೊಡ್ತಾ ಇರೋ ಭಾವಾರ್ಥಗಳು ನನ್ಗೆ ಅರ್ಥ ಆಗ್ತಾ ಇಲ್ಲ ಅಂತಾರೆ. ಆಗ ಭಟ್ಟಾಚಾರ್ಯ ಮತ್ತು ಚೈತನ್ಯ ಮಹಾಪ್ರಭುಗಳ ನಡುವೆ ವೈದಿಕ ಗ್ರಂಥಗಳು, ವಿಶೇಷ ಉಪನಿಷತ್ತುಗಳು ಮತ್ತು ವೇದಾಂತ ಸೂತ್ರಗಳ ಬಗ್ಗೆ ದೀರ್ಘವಾದ ಚರ್ಚೆ ನಡೆಯುತ್ತೆ. ಭಟ್ಟಾಚಾರ್ಯರು ನಿರಾಕಾರವಾದಿಯಾಗಿದ್ರು, ಆದ್ರೆ ಚೈತನ್ಯ ಮಹಾಪ್ರಭುಗಳು ದೇವೋತ್ತಮ ಪರಮ ಪುರುಷ ಅಂತ ಸಾಬೀತುಪಡಿಸ್ತಾರೆ. ಸೊ ನಿರಾಕಾರ ಪರಮ ಸತ್ಯದ ಬಗ್ಗೆ ಮಾಯಾವಾದಿ ತತ್ವಜ್ಞಾನಗಳ ಪರಿಕಲ್ಪಗಳು ತಪ್ಪು ಅಂತ ಚೈತನ್ಯ ಮಹಾಪ್ರಭುಗಳು ವಾದ ಮಾಡ್ತಾರೆ. ಸೊ ಅದರಿಂದ ಪರಮ ಸತ್ಯವೂ ಚೈತನ್ಯ ಮಹಾಪ್ರಭುಗಳು ಮುಂದೆ ಹೇಳ್ತಾರೆ, ಪರಮ ಸತ್ಯ ನಿರಾಕಾರವೂ ಅಲ್ಲ, ಶಕ್ತಿಯೂ ಅಲ್ಲ, ಮಾಯಾವಾದಿ ತತ್ವಜ್ಞಾನಗಳು ಮಾಡಿದ ದೊಡ್ಡ ತಪ್ಪು ಅಂತ. ಪರಮ ಸತ್ಯವನ್ನು ನಿರಾಕಾರ ಎಂದು, ಶಕ್ತಿ ರಹಿತ ಎಂದು ಭಾವಿಸುವುದು ಅದೊಂದು ದೊಡ್ಡ ತಪ್ಪು ಅಂತ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ. ಸೊ ಎಲ್ಲಾ ವೇದಗಳಲ್ಲಿ ಪರಮ ಸತ್ಯದ ಅಪರಿಮಿತ ಶಕ್ತಿಗಳನ್ನು ಸ್ವೀಕರಿಸಲಾಗಿದೆ. ಅಂದ್ರೆ ಭಗವಂತನ ಪರಮ ಸತ್ಯ ಅಂದ್ರೆ ಭಗವಂತ. ಸೊ ಪರಮ ಸತ್ಯವು ತನ್ನ ಅಲೌಕಿಕ ಆನಂದಮಯ ಶಾಶ್ವತ ರೂಪವನ್ನು ಹೊಂದಿದೆ. ಅಂದ್ರೆ ಭಗವಂತ ತನ್ನ ಅಲೌಕಿಕ ಆನಂದಮಯ ಶಾಶ್ವತ ರೂಪವನ್ನು ಹೊಂದಿದ್ದಾನೆ. ವೇದಗಳ ಪ್ರಕಾರ ಭಗವಂತ ಮತ್ತು ಜೀವಿಗಳು ಗುಣಮಟ್ಟದಲ್ಲಿ ಸಮಾನರು, ಆದರೆ ಪರಿಮಾಣಾತ್ಮಕವಾಗಿ ವಿಭಿನ್ನರು. ಅಂದ್ರೆ ನಾವು ಒಂದು ಚಿನ್ನದ ಒಂದು ಗ್ರಾಮ್ಗೆ ಎಷ್ಟು ಏನು ಕೆಮಿಕಲ್ ಕಾಂಪೋಸಿಷನ್ ಇರುತ್ತೋ, ಸಂಪೂರ್ಣ ಚಿನ್ನವು ಅದೇ ಕೆಮಿಕಲ್ ಕಾಂಪೋಸಿಷನ್ ಇರುತ್ತೆ. ಆದ್ರೆ 1 ಗ್ರಾಮ್ಗೆ ಗುಣಮಟ್ಟದಲ್ಲಿ ನಾವು ಸಮಾನರು, ಆದ್ರೆ ಅದರ ಕ್ವಾಂಟಿಟಿಯಲ್ಲಿ ನಾವು ಕಡಿಮೆ, ಅವರು ವಿಭಿನ್ನರು ನಾವು. ಪರಮಸತ್ಯದ ನಿಜವಾದ ತತ್ವಶಾಸ್ತ್ರ ಭಗವಂತ ಮತ್ತು ಅವನ ಸೃಷ್ಟಿ ಊಹಿಸಲಿಕ್ಕೆ ಸಾಧ್ಯವಾಗದಷ್ಟು ಮತ್ತು ಏಕಕಾಲದಲ್ಲಿ ಒಂದೇ ಮತ್ತು ವಿಭಿನ್ನವಾಗಿದೆ ಇದು ಎಂದು ಹೇಳುತ್ತದೆ. ತೀರ್ಮಾನ ಅಂದ್ರೆ ಮಾಯಾವಾದಿ ತತ್ವಜ್ಞಾನಗಳು ವಾಸ್ತವವಾಗಿ ನಾಸ್ತಿಕರು. ಈ ವಿಷಯದ ಬಗ್ಗೆ ಸಾರ್ವಭೌಮ ಮತ್ತು ಭಟ್ಟಾಚಾರ್ಯಗಳ ಪ್ರಭುಗಳ ನಡುವೆ ಸಾಕಷ್ಟು ಚರ್ಚೆ ನಡೆಯುತ್ತೆ. ಆದರೆ ಅವರ ಎಲ್ಲಾ ಪ್ರಯತ್ನಗಳ ಹೊರತಾಗಿಯೂ ಭಟ್ಟಾಚಾರ್ಯರು ಕೊನೆಯಲ್ಲಿ ಸೋಲ್ತಾರೆ. ನಂತರ ಭಟ್ಟಾಚಾರ್ಯರ ಕೋರಿಕೆ ಮೇಲೆಗೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಶ್ರೀಮದ್ ಭಾಗವತದ ಆತ್ಮಾರಾಮ ಶ್ಲೋಕವನ್ನು 18 ವಿಭಿನ್ನ ರೀತಿಯಲ್ಲಿ ವಿವರಿಸ್ತಾರೆ. ಭಟ್ಟಾಚಾರ್ಯರು ತಮ್ಮ ಪ್ರಜ್ಞೆಗೆ ಬಂದಾಗ ಚೈತನ್ಯ ಮಹಾಪ್ರಭುಗಳು ತಮ್ಮ ನಿಜವಾದ ಗುರುತನ್ನು, ಇದು 18 ಅಲ್ಲ 61 ಆಕ್ಚುಲಿ 61 ವಿಭಿನ್ನ ರೀತಿಯಲ್ಲಿ ವಿವರಿಸ್ತಾರೆ. ಅದು ನಿನ್ನೆ ದಿವಸ ನೋಡಿದ್ವಿ ನಾವು. ಭಟ್ಟಾಚಾರ್ಯರು ತಮ್ಮ ಪ್ರಜ್ಞೆಗೆ ಬಂದಾಗ ಚೈತನ್ಯ ಮಹಾಪ್ರಭುಗಳು ತಮ್ಮ ನಿಜವಾದ ಗುರುತನ್ನು ಬಹಿರಂಗಪಡಿಸಿ ತಮ್ಮ ಚತುರ್ಭುಜ ರೂಪವನ್ನು ಭಟ್ಟಾಚಾರ್ಯರಿಗೆ ತೋರಿಸ್ತಾರೆ. ಸೊ ಆವಾಗ ಭಟ್ಟಾಚಾರ್ಯ ಏನ್ ಮಾಡ್ತಾರೆ, ಚೈತನ್ಯ ಮಹಾಪ್ರಭುಗಳನ್ನು ಸ್ತುತಿಸಿ 100 ಶ್ಲೋಕಗಳನ್ನು ಪಠಿಸ್ತಾರೆ ಮತ್ತು ತಮ್ಮ ನಮಸ್ಕಾರಗಳನ್ನು ಸಲ್ಲಿಸ್ತಾರೆ. ಇದಾದ ನಂತರ ಗೋಪಿನಾಥ ಆಚಾರ್ಯರು ಮತ್ತು ಇತರ ಭಗವಾನ್ ಚೈತನ್ಯ ಮಹಾಪ್ರಭುಗಳ ಅದ್ಭುತ ಶಕ್ತಿಗಳನ್ನು ನೋಡಿ ಬಹಳ ಸಂತೋಷ ಪಡ್ತಾರೆ. ಸೊ ಇದು ಇಲ್ಲಿವರೆಗೂ ನಾವು ನಿನ್ನೆ ನೋಡಿದ್ವಿ, ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದ್ವಿ. ಸೊ ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದೀವಿ ಇವತ್ತು. ಈ ಘಟನೆ ನಂತರ ಒಂದು ದಿನ ಬೆಳಿಗ್ಗೆ ಚೈತನ್ಯ ಮಹಾಪ್ರಭುಗಳು ಜಗನ್ನಾಥರಿಂದ ಸ್ವಲ್ಪ ಪ್ರಸಾದವನ್ನು ಪಡೆದು ಅದನ್ನು ಸಾರ್ವಭೌಮ ಭಟ್ಟಾಚಾರ್ಯರಿಗೆ ಕೊಡ್ತಾರೆ. ಸೊ ಈ ಔಪಚಾರಿಕತೆಯನ್ನು ಒಂದು ಲೆಕ್ಕ ಮಾಡದೆ ಭಟ್ಟಾಚಾರ್ಯ ಏನ್ ಮಾಡ್ತಾರೆ, ತಕ್ಷಣ ಅವರು ಸ್ನಾನ ಮಾಡಿರೋದಿಲ್ಲ, ಏನು ಮಾಡಿಲ್ಲ, ತಕ್ಷಣ ಮಹಾಪ್ರಸಾದವನ್ನು ಸ್ವೀಕರಿಸ್ತಾರೆ. ಇನ್ನೊಂದು ದಿವಸ ಭಟ್ಟಾಚಾರ್ಯ ಚೈತನ್ಯ ಮಹಾಪ್ರಭುಗಳನ್ನು ಪೂಜಿಸಲು ಮತ್ತು ಧ್ಯಾನ ಮಾಡಲು ಉತ್ತಮ ಮಾರ್ಗ ಅದು ಯಾವುದು ಅಂತ ಕೇಳಿದಾಗ ಭಗವಂತ ಅವರಿಗೆ ಹರೇ ಕೃಷ್ಣ ಮಹಾಮಂತ್ರವನ್ನು ಪಠಿಸಲಿಕ್ಕೆ ಸಲಹೆ ಕೊಡ್ತಾರೆ. ಇನ್ನೊಂದು ದಿವಸ ಭಟ್ಟಾಚಾರ್ಯರು ನೂಕಂಪಾಂ ಶ್ಲೋಕದ ಓದಿಕೆಯನ್ನು ಬದಲಾಯಿಸಲು ಬಯಸ್ತಾರೆ. ಯಾಕಂದ್ರೆ ಅಲ್ಲೊಂದು ಶ್ಲೋಕ ಇದೆ ನೂಕಂಪಾಂ ಅಂದ್ಬಿಟ್ಟು, ಆ ಶ್ಲೋಕದಲ್ಲಿ ಅದರಲ್ಲಿ ಮುಕ್ತಿಪಾದ ಅಂತ ಒಂದು ಶಬ್ದ ಇದೆ. ಆ ಮುಕ್ತಿಪಾದ ಎನ್ನುವ ಶಬ್ದ ಅವರು ಅದನ್ನು ಭಕ್ತಿಪಾದ ಅಂತ ಬದಲಾಯಿಸ್ಲಿಕ್ಕೆ ಇವರು ಭಟ್ಟಾಚಾರ್ಯರು ಇಷ್ಟಪಡ್ತಾರೆ. ಅದೇ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಇದು ಶ್ರೀಮದ್ ಭಾಗವತದ ಶ್ಲೋಕ, ಅದನ್ನು ಬದಲಾಯಿಸ್ಲಿಕ್ಕೆ ಹೋಗ್ಬೇಡಿ ನೀವು ಅಂತಾರೆ. ಏಕೆಂದ್ರೆ ಮುಕ್ತಿಪಾದವು ದೇವೋತ್ತಮ ಪರಮಪುರುಷನ ಶ್ರೀಕೃಷ್ಣನ ಪಾದ ಕಮಲಗಳನ್ನು ಸೂಚಿಸುತ್ತೆ. ಅದರಿಂದ ನೀವು ಅದನ್ನು ಬದಲಾಯಿಸಿ ಅರ್ಥ ಬದಲಾಯಿಸ್ಬೇಡಿ ಅಂತ ಹೇಳ್ತಾರೆ. ನಂತರ ಶುದ್ಧ ಭಕ್ತನಾದ ನಂತರ ಭಟ್ಟಾಚಾರ್ಯ ಹೇಳ್ತಾರೆ, ಅರ್ಥವು ಅಸ್ಪಷ್ಟವಾಗಿರೋದ್ರಿಂದ ನಾನು ಇನ್ನೂ ಭಕ್ತಿ ಪಾದವನ್ನು ಹೆಚ್ಚಾಗಿ, ಅಂದ್ರೆ ಭಕ್ತಿ ಪಾದವನ್ನು ಇನ್ನೂ ಹೆಚ್ಚಾಗಿ ಮುಕ್ತಿ ಪಾದವನ್ನು ಹಾಕ್ಬೇಕು ಅಂತಾನೆ. ಸೊ ಇದನ್ನು ಕೇಳಿ ಚೈತನ್ಯ ಮಹಾಪ್ರಭುಗಳು ಮತ್ತು ಜಗನ್ನಾಥಪುರಿ ಇತರ ನಿವಾಸಿಗಳು
ಸಂತೋಷ ಪಡ್ತಾರೆ. ಸರಿ ಹಾಗೆ ಮಾಡೋಣ ಅಂತ. ಹೀಗೆ ಸಾರ್ವಭೌಮ ಭಟ್ಟಾಚಾರ್ಯರು ಅಂದಿನಿಂದ ಭಗವಂತನ ಶುದ್ಧ ಭಕ್ತರಾಗ್ತಾರೆ ಮತ್ತೆ ಶುದ್ಧ ವೈಷ್ಣವರಾಗ್ತಾರೆ. ಮತ್ತು ಅಲ್ಲಿನ ಇತರ ವಿದ್ವಾಂಸರು ಕೂಡ, ಅಂದ್ರೆ ಸಾರ್ವಭೌಮ ಭಟ್ಟಾಚಾರ್ಯರು ಎಷ್ಟು ಅನುಯಾಯಿಗಳಿದ್ರು ಮತ್ತು ಇತರ ವಿದ್ವಾಂಸಗಳು ಎಲ್ಲರೂ ಕೂಡ ಅವರು ಶುದ್ಧ ವೈಷ್ಣವರಾಗ್ತಾರೆ. ಸೊ ಈ ಅಧ್ಯಾಯದಲ್ಲಿ ಸುಮಾರು 286 ಪಠ್ಯಗಳಿದ್ದಾವೆ, ಅಂದ್ರೆ ಶ್ಲೋಕಗಳಿದ್ದಾವೆ. ಸೊ ಒಂದೊಂದು ಶ್ಲೋಕವನ್ನು ಓದ್ಲಿಕ್ಕೆ 1 ಗಂಟೆಯಲ್ಲಿ ಮುಕ್ಕಾಲು ಗಂಟೆಯಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ 10 ಶ್ಲೋಕಗಳ ಒಂದು ಗುಂಪನ್ನು ಮಾಡಿ ಆ ಶ್ಲೋಕಗಳ ಒಂದು ಭಾವಾರ್ಥವನ್ನು ನಾನು ಇಲ್ಲಿ ಇದು ಮಾಡಿದ್ದೇನೆ. ಸೊ ಅದನ್ನು ಭಾವಾರ್ಥವನ್ನು ಓದ್ಕೊಂಡು ಹೋಗೋಣ, ಅರ್ಥವನ್ನು ಮಾತ್ರ ಓದ್ಕೊಂಡು ಹೋಗೋಣ. 10 ಶ್ಲೋಕಗಳು ಒಟ್ಟೊಟ್ಟಿಗೆ ಇದೆ. ಸೊ ಚೈತನ್ಯ ಮಹಾಪ್ರಭುಗಳು ಜಗನ್ನಾಥಪುರಿಗೆ ಭೇಟಿ ನೀಡಿದಾಗ ದೈವಿಕ ಪ್ರೇಮದ ಪರವಶತೆಯಿಂದ ಜಗನ್ನಾಥನ ದರ್ಶನ ಪಡೆದು ಪ್ರಜ್ಞಾಹೀನರಾಗಿ ನೆಲಕ್ಕೆ ಬೀಳುತ್ತಾರೆ. ಅಲ್ಲಿಯೇ ಇದ್ದ ವಿದ್ವಾಂಸರಾದ ಸಾರ್ವಭೌಮ ಭಟ್ಟಾಚಾರ್ಯರು ಮಹಾಪ್ರಭುವಿನ ಅದ್ಭುತವಾದ ದೈವಿಕ ಲಕ್ಷಣವನ್ನು ಕಂಡು ಬೆರಗಾಗ್ತಾರೆ. ಸೊ ನಂತರ ಅವರನ್ನು ಕಾವಲುಗಾರರ ಸಹಾಯದಿಂದ ಅವರನ್ನು ತಮ್ಮ ಮನೆಗೆ ಕರ್ಕೊಂಡು ಹೋಗ್ತಾರೆ. ಸೊ ಚೈತನ್ಯ ದೇಹದಲ್ಲಿ ಉಸಿರೇ ಇಲ್ವಲ್ಲ ಅಂತ ಅನ್ಕೋತಾರೆ. ಆಮೇಲೆ ಒಂದು ಹತ್ತಿಯನ್ನು ಮೂಗಿನ ಹತ್ರ ಇಟ್ಬಿಟ್ಟು ಅವರು ಉಸಿರಾಡ್ತಾ ಇದ್ದಾರೆ. ಸೊ ಅದರಿಂದ ಸಂತೋಷ ಪಡ್ತಾರೆ. ಸೊ ನಂತರ ಅವರು ಗೊತ್ತಾಗತ್ತೆ ಇದು ಕೃಷ್ಣ ಪ್ರೇಮದ ಅತ್ಯುನ್ನತ ಹಂತ ಅಂತ ಅವ್ರಿಗೆ ಗೊತ್ತಾಗತ್ತೆ. ಅಂತಿಮವಾಗಿ ತರ್ಕವಾದಿಗಳಾದ ಭಟ್ಟಾಚಾರ್ಯರು ಚೈತನ್ಯ ಮಹಾಪ್ರಭುಗಳ ಕೃಪೆಯಿಂದ ಮಹಾನ್ ಭಕ್ತರಾಗಿ ಪರಿವರ್ತನೆಗೊಳ್ತಾರೆ. ಸೊ ಚೈತನ್ಯ ಮಹಾಪ್ರಭುಗಳ ದೇಹದಲ್ಲಿ ಕಂಡುಬಂದ ಶುದ್ಧೀಪ್ತ ಸಾತ್ವಿಕ ಅಧಿರೂಢ ಭಾವ ಎಂಬ ಅತ್ಯುನ್ನತ ದೈವಿಕ ಲಕ್ಷಣಗಳನ್ನು ಗಮನಿಸಿ ಸಾರ್ವಭೌಮ ಭಟ್ಟಾಚಾರ್ಯರು ಇವು ಕೃಷ್ಣ ಪ್ರೇಮದ ಪರಾಕಾಷ್ಠೆ ಹಾಗೂ ಕೇವಲ ನಿತ್ಯ ಮುಕ್ತರಲ್ಲಿ ಇರ್ಲಿಕ್ಕೆ ಸಾಧ್ಯ ಅಂತ ತಿಳ್ಕೊಂಡು ಆಶ್ಚರ್ಯ ಪಡ್ತಾರೆ. ಇಷ್ಟು ಸಣ್ಣ ವಯಸ್ಸಿನಲ್ಲಿ ಇವರಿಗೆ ಇಷ್ಟು ಇದು ಬಂದಿದೆ ಅಂದ್ಬಿಟ್ಟು. ಅಲ್ಲಿವ್ರಿಗೆ ಇನ್ನೂ ಚೈತನ್ಯ ಮಹಾಪ್ರಭುಗಳು ಅವರ ಭಗವಂತ ಅಂತ ಅವ್ರಿಗೆ ಗೊತ್ತಿಲ್ಲ ಇನ್ನ. ಇದೇ ಸಮಯದಲ್ಲಿ ಶ್ರೀ ನಿತ್ಯಾನಂದ ಪ್ರಭುಗಳ ನೇತೃತ್ವದ ಭಕ್ತರ ತಂಡವು ಜಗನ್ನಾಥ ದೇವಾಲಯವನ್ನು, ಯಾಕಂದ್ರೆ ಈ ಜಗನ್ನಾಥ ದೇವಾಲಯಕ್ಕೆ ಚೈತನ್ಯ ಮಹಾಪ್ರಭುಗಳು ಮೊದಲೇ ಓಡೋಡಿ ಹೋಗಿದ್ರಲ್ವಾ, ಓಡೋಡಿ ಹೋಗಿ ದರ್ಶನ ಮಾಡಿ ಅಲ್ಲೇ ಮೂರ್ಛೆ ತಪ್ಪಿ ಬಿದ್ದಿರ್ತಾರೆ. ಅವರನ್ನು ಇವರು ಕರ್ಕೊಂಡ್ ಬಂದಿರ್ತಾರೆ ಸಾರ್ವಭೌಮ ಭಟ್ಟಾಚಾರ್ಯರು. ಸೊ ಈಗ ಈ ನಿತ್ಯಾನಂದ ಪ್ರಭುಗಳ ಉಳಿದ ಭಕ್ತರು ಅವ್ರು ಹಿಂದೆ ಹೋಗ್ತಾ ಇದ್ರಲ್ವ, ಭಗವಂತನ ಹಿಂದೆ ದಂಡ ಮುರಿದು ಹಾಕಿದ್ದಕ್ಕೆ ಹಿಂದೆ ಬನ್ನಿ ಅಂತ ಹೇಳಿದ್ರಲ್ವ. ಸೊ ಹಿಂದೆ ಈಗ ನಿಧಾನವಾಗಿ ಇವ್ರು ಬರ್ತಾರೆ. ಸೊ ಅಲ್ಲಿ ಒಬ್ಬ ಸನ್ಯಾಸಿ ಪ್ರಜ್ಞೆ ತಪ್ಪಿ ಬಿದ್ದದ್ರಿಂದ ಭಟ್ಟಾಚಾರ್ಯರು ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ ತಮ್ಮ ಮನೆಗೆ ಅಂತ. ಅವ್ರಿಗೆ ಜನಗಳು ಮಾತಾಡ್ಕೋತಾ ಇರ್ತಾರೆ. ಆವಾಗ ಚೈತನ್ಯ ಮಹಾಪ್ರಭುಗಳೇ ಅವರು ಅಂದ್ಬಿಟ್ಟು ಎಲ್ಲ ಭಕ್ತರು ಅರ್ಥ ಮಾಡ್ಕೋತಾರೆ. ಸೊ ನಂತರ ಅಲ್ಲಿಗೆ ಬಂದ ಚೈತನ್ಯರ ಪರಮ ಭಕ್ತರು ಗೋಪಿನಾಥ ಆಚಾರ್ಯರು ಮುಕುಂದ ದತ್ತರನ್ನು ಭೇಟಿಯಾಗಿ ಮಹಾಪ್ರಭುಗಳ ಕ್ಷೇಮಗಳನ್ನ ವಿಚಾರಿಸ್ತಾರೆ. ಸೊ ಮುಕುಂದ ದತ್ತರು ಗೋಪಿನಾಥ ಆಚಾರ್ಯರಿಗೆ ಚೈತನ್ಯ ಮಹಾಪ್ರಭುಗಳು ಸನ್ಯಾಸ ಸ್ವೀಕರಿಸಿದ ನಂತರ ನಮ್ಮೆಲ್ಲರನ್ನು ಕರ್ಕೊಂಡು ಜಗನ್ನಾಥಪುರಿಗೆ ಬಂದಿರುವ ವಿಷಯವನ್ನು ಮುಕುಂದ ದತ್ತರು ಗೋಪಿನಾಥಾಚಾರ್ಯರಿಗೆ ತಿಳಿಸ್ತಾರೆ. ಸೊ ದಾರಿಯಲ್ಲಿ ಮಹಾಪ್ರಭುಗಳು ವೇಗವಾಗಿ ಸಾಗಿ ಅವರು ದರ್ಶನ ಪಡೆದಿದ್ದಾರೆ ಮತ್ತು ಈಗ ಅವರು ನಮ್ಮಿಂದ ಬೇರ್ಪಟ್ಟಿದ್ದಾರೆ ಮತ್ತು ಸಾರ್ವಭೌಮರ ಭಟ್ಟಾಚಾರ್ಯರ ಮನೆಯಲ್ಲಿದ್ದಾರೆ ಈಗ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಕೂಡಲೇ ಗೋಪಿನಾಥ ಆಚಾರ್ಯರು ಎಲ್ಲಾ ಭಕ್ತರನ್ನು ಭಟ್ಟಾಚಾರ್ಯರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಮಲಗಿರುವ ಪ್ರಭುಗಳನ್ನು ಕಂಡು ಗೋಪಿನಾಥ ಆಚಾರ್ಯರು ತುಂಬಾ ಬೇಜಾರಾಗುತ್ತೆ. ಆದ್ರೆ ಭಗವಂತನ ದರ್ಶನ ಆಯ್ತಲ್ಲ ಅಂದ್ಬಿಟ್ಟು ಸಂತೋಷ ಪಡ್ತಾರೆ. ಸಾರ್ವಭೌಮ ಭಟ್ಟಾಚಾರ್ಯರು ಎಲ್ಲಾ ಭಕ್ತರನ್ನು ತುಂಬಾ ಆದರದಿಂದ ಬರ್ಮಾಡ್ಕೋತಾರೆ ಮತ್ತು ನಿತ್ಯಾನಂದ ಪ್ರಭುಗಳಿಗೆ ನಮಸ್ಕಾರ ಮಾಡ್ತಾರೆ. ನಂತರ ಚೈತನ್ಯರ ದರ್ಶನ ಪಡೆದ ಭಕ್ತರನ್ನು ತಮ್ಮ ಮಗ ಚಂದನೇಶ್ವರನ ಜೊತೆ ಜಗನ್ನಾಥನ ದರ್ಶನಕ್ಕೆ ಕಳಿಸ್ಕೊಡ್ತಾರೆ. ಅಲ್ಲಿ ಜಗನ್ನಾಥನನ್ನು ನೋಡಿ ನಿತ್ಯಾನಂದ ಪ್ರಭುಗಳು ಕೂಡ ಪರವಶರಾಗ್ತಾರೆ ಮತ್ತು ಅರ್ಚಕರೇ ಅವರಿಗೆ ಒಂದು ಪ್ರಸಾದದ ಮಾಲೆಯನ್ನು ಕೊಟ್ಟು ಗೌರವ ಕೊಡ್ತಾರೆ. ನಂತರ ಮರಳಿ ಭಟ್ಟಾಚಾರ್ಯರ ಮನೆಗೆ ಎಲ್ಲರೂ ಬರ್ತಾರೆ. ಬಂದು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಿದಾಗ ಮಧ್ಯಾಹ್ನದ ವೇಳೆಗೆ ಚೈತನ್ಯ ಮಹಾಪ್ರಭುಗಳಿಗೆ ಹರಿ ಹರಿ ಅಂತ ಕೂಗುತ್ತಾ ಅವರು ಪ್ರಜ್ಞೆಯನ್ನು ವಾಪಸ್ ಪಡಿತಾರೆ. ಇದನ್ನು ಕಂಡು ಭಟ್ಟಾಚಾರ್ಯಗಳಿಗೆ ತುಂಬಾ ಸಂತೋಷ ಆಗುತ್ತೆ. ಆಮೇಲೆ ಪ್ರಭುಗಳ ಪಾದಧೂಳೆಯನ್ನು ಅವರು ಸ್ವೀಕರಿಸ್ತಾರೆ. ಸೊ ಎಲ್ಲರೂ ಕೊನೆಗೆ ಸಮುದ್ರ ಸ್ನಾನವನ್ನು ಮುಗಿಸಿ ಬಂದು ಭಟ್ಟಾಚಾರ್ಯರು ನೀಡಿದ ಜಗನ್ನಾಥನ ಮಹಾಪ್ರಸಾದವನ್ನು ಸ್ವೀಕರಿಸ್ತಾರೆ. ಸೊ ಸಾರ್ವಭೌಮ ಭಟ್ಟಾಚಾರ್ಯರು ಜಗನ್ನಾಥ ದೇವಾಲಯದಿಂದ ವಿವಿಧ ಬಗೆಯ ಪ್ರಸಾದಗಳನ್ನು ತರಿಸಿರ್ತಾರೆ, ಮಹಾಪ್ರಸಾದಗಳನ್ನು ತರಿಸಿರ್ತಾರೆ. ಅದನ್ನು ಚೈತನ್ಯ ಮಹಾಪ್ರಭುಗಳಿಗೆ ಮತ್ತು ಭಕ್ತರಿಗೆ ಚಿನ್ನದ ತಟ್ಟೆಗಳಲ್ಲಿ ಬಡಿಸ್ತಾರೆ. ಸೊ ಮಹಾಪ್ರಭುಗಳು ಕೇವಲ ನಮ್ಗೆ ಬೇಯಿಸಿದ ತರಕಾರಿ ಮಾತ್ರ ಸಾಕು ಅಂತ ಹೇಳ್ತಾರೆ. ಅವಾಗ ಭಟ್ಟಾಚಾರ್ಯ ಹೇಳ್ತಾರೆ, ನೀವು ಎಲ್ಲ ಜಗನ್ನಾಥ ಹೇಗೆ ಸ್ವೀಕರಿಸ್ತಾನೋ ಅದೇ ತರ ನೀವು ಎಲ್ಲವನ್ನು ಸ್ವೀಕರಿಸಬೇಕು ಅಂತ ಬೇಡ್ಕೋತಾರೆ. ನಂತರ ಪ್ರಸಾದವನ್ನು ತಗೊಳ್ತಾರೆ ಚೈತನ್ಯ ಮಹಾಪ್ರಭುಗಳು. ನಂತರ ಭಟ್ಟಾಚಾರ್ಯರು ಮಹಾಪ್ರಭುಗಳಿಗೆ ನಮೋ ನಾರಾಯಣಾಯ ಅಂತ ವಂದಿಸ್ತಾರೆ. ಸೊ ಭಟ್ಟಾಚಾರ್ಯರು ಮಹಾಪ್ರಭುಗಳಿಗೆ ಸೊ ನಂತರ ಚೈತನ್ಯದು ಕೂಡ ವೈಷ್ಣವ ಸನ್ಯಾಸಿ ಅಂತೆ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಇದರಿಂದ ಚೈತನ್ಯರು ಒಬ್ಬ ವೈಷ್ಣವ ಸನ್ಯಾಸಿ ಅಂತ ತಿಳ್ಕೊತಾರೆ, ಭಟ್ಟಾಚಾರ್ಯಗೆ ಅರ್ಥ ಆಗತ್ತೆ. ಸೊ ನಂತರ ಅವರ ಪೂರ್ವಾಶ್ರಯದ ಬಗ್ಗೆ, ಅಂದ್ರೆ ಅವರ ಹಿಸ್ಟ್ರಿ ಏನು,
ಅವರು ಎಲ್ಲಿಂದ ಬಂದಿದ್ದಾರೆ ಎಲ್ಲವನ್ನು ಅರ್ಥಕೊಳ್ಳಿಕ್ಕೆ ಗೋಪಿನಾಥಾಚಾರ್ಯರನ್ನು ಕೇಳ್ತಾರೆ. ಸೊ ನಂತರ ಗೋಪಿನಾಥಾಚಾರ್ಯರು ಹೇಳ್ತಾರೆ, ಶ್ರೀ ಚೈತನ್ಯ ಮಹಾಪ್ರಭುಗಳ ಪೂರ್ವಾಶ್ರಯದ ಪರಿಚಯ ಕೊಡ್ತಾರೆ. ಅವರು ನವದ್ವೀಪ ಜಗನ್ನಾಥ ಮಿಶ್ರರ ಪುತ್ರ, ಇವರ ಮೊದಲ ಹೆಸರು ವಿಶ್ರಾಂಬರ ಮಿಶ್ರ ಅಂತ ಹೇಳ್ತಾರೆ. ಇದನ್ನು ಕೇಳಿದವರು ಸಾರ್ವಭೌಮ ಭಟ್ಟಾಚಾರ್ಯ ಹೇಳ್ತಾರೆ, ಮಹಾಪ್ರಭುಗಳ ತಂದೆ ಮತ್ತು ತಾತ ಅದು ನೀಲಾಂಬರ ಚಕ್ರವರ್ತಿ ಮತ್ತು ನಮ್ಮ ತಂದೆ ಇಬ್ಬರು ಸ್ನೇಹಿತರಾಗಿದ್ರು ಅಂತ ತುಂಬಾ ಸಂತೋಷ ಪಡ್ತಾರೆ. ಚೈತನ್ಯರ ಮೇಲಿನ ಗೌರವ ಅವ್ರಿಗೆ ಹೆಚ್ಚಾಗತ್ತೆ ಇವಾಗ. ಜೊತೆಗೆ ಚೈತನ್ಯರಿಗೆ ವೈಯಕ್ತಿಕವಾಗಿ ಸೇವೆ ಮಾಡ್ಲಿಕ್ಕೆ ಅವ್ರು ಇಷ್ಟಪಡ್ತಾರೆ. ಆದ್ರೆ ಅತ್ಯಂತ ವಿನಯಶೀಲದ ಚೈತನ್ಯ ಮಹಾಪ್ರಭುಗಳು ಭಟ್ಟಾಚಾರ್ಯರಂತ ವೇದಾಂತ ಮಹಾನ್ ಗುರುಗಳನ್ನು ಶ್ಲಾಘಿಸಿ, ನಾನು ಏನೂ ತಿಳಿಯದ ಯುವ ಸನ್ಯಾಸಿ, ನಿಮ್ಮ ಆಶ್ರಯದಲ್ಲಿ ಪಡೆದಿದ್ದೀನಿ, ನನ್ನನ್ನು ನಿಮ್ಮ ಶಿಷ್ಯನಾಗಿ ಸ್ವೀಕರಿಸಿ ಮಾರ್ಗದರ್ಶನ ಕೊಡಬೇಕು ಅಂದ್ಬಿಟ್ಟು ಚೈತನ್ಯ ಮಹಾಪ್ರಭುಗಳು ತುಂಬಾ ವಿನಯದಿಂದ ಭಟ್ಟಾಚಾರ್ಯರನ್ನ ಕೇಳಕೋತಾರೆ. ಸೊ ನಂತರ ಜಗನ್ನಾಥ ದರ್ಶನದ ವೇಳೆಯಲ್ಲಿ ತಮಗಾದ ಅವಸ್ಥೆಯ ಬಗ್ಗೆ ಪ್ರಸ್ತಾಪಿಸಿದ ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮನ್ನು ರಕ್ಷಿಸಿದ್ದಕ್ಕಾಗಿ ಭಟ್ಟಾಚಾರ್ಯರಿಗೆ ತುಂಬಾ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ. ಮತ್ತು ಸಾರ್ವಭೌಮರು ಹೇಳ್ತಾರೆ, ಇನ್ನು ಮುಂದೆ ಒಬ್ಬರೇ ದೇವಸ್ಥಾನಕ್ಕೆ ಹೋಗ್ಬೇಡಿ ಅಂದ್ಬಿಟ್ಟು ಅವರಿಗೆ ಬುದ್ಧಿವಾದ ಹೇಳ್ತಾರೆ. ಸೊ ಮಹಾಪ್ರಭುಗಳು ತಾವು ಗರ್ಭಗುಡಿಗಳಿಗೆ ಹೋಗೋದೇ ಕೇವಲ ಗರುಡಗಂಬದ ಪಕ್ಕದಲ್ಲಿ ನಿಂತ್ಕೊಂಡಂತೆ ದೇವಸ್ಥಾನದ ಹೊರಗೆ ಗರುಡಗಂಬ ಇರುತ್ತೆ, ದೇವಸ್ಥಾನದ ಮುಂದ್ಗಡೆ ಅಲ್ಲಿ ನಿಂತ್ಕೊಂಡು ದರ್ಶನ ಪಡ್ಕೋತೀನಿ ಅಂತ ಹೇಳ್ತಾರೆ. ಸಾರಿ. ನಂತರ ಭಟ್ಟಾಚಾರ್ಯರು ತಮ್ಮ ಚಿಕ್ಕಮ್ಮನ ಮನೆಯಲ್ಲಿ ಚೈತನ್ಯರಿಗೆ ವಾಸ್ತವ್ಯದ ಅಂದ್ರೆ ಇರ್ಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ. ಮಾರನೇ ದಿನ ಗೋಪಿನಾಥ ಆಚಾರ್ಯರು ಮಹಾಪ್ರಭುಗಳನ್ನು ದರ್ಶನಕ್ಕೆ ಕರ್ಕೊಂಡು ಹೋಗ್ತಾರೆ ದೇವಸ್ಥಾನದಲ್ಲಿ. ಚೈತನ್ಯರ ವಿನಯ ಮತ್ತು ಸೌಂದರ್ಯಕ್ಕೆ ತುಂಬಾ ಮನಸ್ಸೋಲ್ತಾರೆ ಸಾರ್ವಭೌಮವರು. ಮತ್ತೆ ಅವರ ಬಗ್ಗೆ ಹೆಚ್ಚಿನ ಪ್ರೀತಿಯನ್ನು ಬೆಳೆಸ್ಕೊಂಡು ಯಾವ ಸಂಪ್ರದಾಯದ ಸನ್ಯಾಸಿ, ಅವರ ಹೆಸರೇನು ಅಂತ ಕುತೂಹಲದಿಂದ ವಿಚಾರಿಸ್ತಾ ಇರ್ತಾರೆ. ನಂತರ ಗೋಪಿನಾಥಾಚಾರ್ಯರು ಅವರ ಹೆಸರು ಶ್ರೀಕೃಷ್ಣ ಚೈತನ್ಯ ಮತ್ತು ಅವರ ಗುರುಗಳು ಕೇಶವ ಭಾರತಿ ಅಂತ ತಿಳಿಸ್ತಾರೆ. ಇದನ್ನು ಕೇಳಿ ಸಾರ್ವಭೌಮ ಭಟ್ಟಾಚಾರ್ಯರು ಕೃಷ್ಣ ಎಂಬ ಹೆಸರು ಉತ್ತಮವಾಗಿದ್ದರೂ ಅವರು ಭಾರತೀಯ ಸಂಪ್ರದಾಯಕ್ಕೆ ಸೇರಿದಿಂದ ದ್ವಿತೀಯ ದರ್ಜೆಯ ಸನ್ಯಾಸಿಗಳು ಅಂತ ಅವರು ಅಭಿಪ್ರಾಯ ಪಡ್ತಾರೆ. ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಭಾರತೀಯ ಇದಕ್ಕೆ ಸೇರ್ಕೊಂಡಿದ್ದಾರೆ, ಸಂಪ್ರದಾಯಕ್ಕೆ ಸೇರ್ಕೊಂಡಿದ್ದಾರೆ. ಸೊ ಅವರ ದೀಕ್ಷಾ ಗುರು ಯಾರು? ಭಾರತಿ. ಅದರಿಂದ ಅವರು ಸೆಕೆಂಡ್ ಕ್ಲಾಸ್ ಸನ್ಯಾಸಿ, ದ್ವಿತೀಯ ದರ್ಜೆಯ ಸನ್ಯಾಸಿ ಅಂತಾರೆ. ಅಲ್ಲದೆ ಚೈತನ್ಯರು ಇನ್ನೂ ಯುವಕರಾಗಿರುವುದರಿಂದ ಅವರು ಸನ್ಯಾಸ ಧರ್ಮವನ್ನು ಪಾಲಿಸುವುದು ಕಷ್ಟ. ಅವರಿಗೆ ವೇದಾಂತ ಪಾಠ ಮಾಡುವ ಮೂಲಕ ವೈರಾಗ್ಯದಲ್ಲಿ ಸ್ಥಿರಗೊಳಿಸ್ಲಿಕ್ಕೆ ಅವರು ಇಷ್ಟಪಡ್ತಾರೆ. ಅಂದ್ರೆ ಚೈತನ್ಯರಿಗೆ ಚೈತನ್ಯ ಮಹಾಪ್ರಭುಗಳಿಗೆ ಸನ್ಯಾಸ ಧರ್ಮ ಮೇಂಟೈನ್ ಮಾಡೋದು ಕಷ್ಟ. ಅವ್ರು ಇನ್ನೂ ತುಂಬಾ ಚಿಕ್ಕ ವಯಸ್ಸು, 25-26 ವರ್ಷ. ಅವರಿಗೆ ನಾನು ವೇದಾಂತ ಪಾಠ ಮಾಡಿ ವೈರಾಗ್ಯದಲ್ಲಿ ಅವರ ಮನಸ್ಸು ಸ್ಥಿರವಾಗಿರುವಂತೆ ನಾನು ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಅಂತಾರೆ. ಸೊ ಅಗತ್ಯ ಇದ್ರೆ ನಾನು ಮತ್ತೆ ಅವರಿಗೆ ಸನ್ಯಾಸ ದೀಕ್ಷೆ ಕೊಟ್ಟು ಉತ್ತಮ ಸಂಪ್ರದಾಯಕ್ಕೆ ಸೇರಿಸ್ತೀನಿ ಅಂತ ಭಟ್ಟಾಚಾರ್ಯರು ಹೇಳ್ತಾರೆ. ಸೊ ಇದರಿಂದ ಗೋಪಿನಾಥಾಚಾರ್ಯರಿಗೆ ಬೇಜಾರಾಗುತ್ತೆ. ಸೊ ನಿಮಗೆ ಮಹಾಪ್ರಭುಗಳ ಬಗ್ಗೆ ಏನು ಗೊತ್ತಿಲ್ಲ, ಅವರಲ್ಲಿ ದೇವೋತ್ತಮ ಪರಮಪುರುಷನ ಎಲ್ಲ ಲಕ್ಷಣಗಳಿವೆ ಅಂತ ವಾದ ಮಾಡ್ತಾರೆ. ಆಗ ಭಟ್ಟಾಚಾರ್ಯರ ಶಿಷ್ಯರು ಚೈತನ್ಯರು ಭಗವಂತ ಅಂತ ಹೇಳಲಿಕ್ಕೆ ನಿಮ್ಮ ಹತ್ರ ಯಾವ ಪ್ರೂಫ್ ಇದೆ ಅಂತ ಕೇಳ್ತಾರೆ. ಸೊ ಆಗ ಸಾರ್ವಭೌಮ ಭಟ್ಟಾಚಾರ್ಯರ ಶಿಷ್ಯರು ತರ್ಕ ಮತ್ತು ಊಹೆಗಳ ಮೂಲಕ ಪರಮ ಸತ್ಯವನ್ನು ತಿಳಿಯಬಹುದು ಅಂತ ವಾದನೆ ಮಾಡ್ತಾರೆ. ಅಂದ್ರೆ ತರ್ಕದಿಂದ ಕೃಷ್ಣನನ್ನು ತಿಳಿಯಬಹುದು ಅಂತ ಹೇಳಿ. ಇದಕ್ಕೆ ಉತ್ತರಿಸುವ ಗೋಪಿನಾಥಾಚಾರ್ಯರು ಹೇಳ್ತಾರೆ, ಭಗವಂತನನ್ನು ಕೇವಲ ಕೃಷ್ಣನ ಕೃಪೆಯಿಂದ, ಅವನ ಕೃಪೆಯಿಂದ ಮಾತ್ರ ತಿಳಿಲಿಕ್ಕೆ ಸಾಧ್ಯ, ಯಾವ ಪಾಂಡಿತ್ಯ ಯಾವ ತರ್ಕದಿಂದಲೂ ಸಾಧ್ಯ ಇಲ್ಲ ಅಂತ ಖಂಡಿತವಾಗಿ ಹೇಳ್ತಾರೆ. ನಂತರ ಶಾಸ್ತ್ರಗಳ ಆಧಾರ ನೀಡಿ ವರ್ಷಗಟ್ಟಲೆಗಳೇನು ಜನ್ಮಗಟ್ಟಲೆ ವೇದಾಭ್ಯಾಸಗಳು ಮಾಡಿದ್ರು ಕೂಡ ಭಗವಂತನ ಕೃಪೆ ಇಲ್ಲದಿದ್ರೆ ಭಗವಂತನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಂತಾರೆ. ಆಗ ಸಾರ್ವಭೌಮರು ಮಹಾನ್ ವಿದ್ವಾಂಸರಾಗಿದ್ರು. ಅವರ ಮನೆಯಲ್ಲೇ ಭಗವಂತ ಚೈತನ್ಯ ರೂಪದಲ್ಲೇ ಇದ್ರೂ ಕೂಡ ಅವರನ್ನು ಗುರುತಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಭಗವಂತನ ಕೃಪೆ ಅವರ ಮೇಲೆ ಇನ್ನೂ ಆಗಿಲ್ಲ. ಸೊ ಅವರು ಅವರ ಮೈಯನ್ನು ಮುಟ್ಟಿದ್ದಾರೆ, ಭಗವಂತನ ಮೈಯನ್ನು ಮುಟ್ಟಿದ್ದಾರೆ, ಭಗವಂತನ ಕರ್ಕೊಂಡ್ ಬಂದಿದ್ದಾರೆ, ಭಗವಂತನೇ ಪ್ರಸಾದ ಕೊಟ್ಟಿದ್ದಾರೆ, ಅಷ್ಟೊಂದು ಮಾಡಿದ್ದಾರೆ. ಆದ್ರೂ ಕೂಡ ಅವರಿಗೆ ಭಗವಂತನ ಅವರೇ ಭಗವಂತ ತಿಳ್ಕೊಳಕ್ಕೆ ಅವರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಅದರಿಂದ ಯಾಕೆಂದ್ರೆ ಭಗವಂತನ ಕೃಪೆಯ ಕೊರತೆ ಅಂತ ಆಚಾರ್ಯರು ಇವರು ಬಟ್ಟು ಮಾಡಿ ತೋರಿಸ್ತಾರೆ. ಯಾರು? ಗೋಪಿನಾಥಾಚಾರ್ಯರು. ಇದನ್ನು ಪ್ರಶ್ನಿಸಿದ ಭಟ್ಟಾಚಾರ್ಯರು ಹೇಳ್ತಾರೆ, ಪರಮ ಸತ್ಯದ ಯಥಾರ್ಥ ಜ್ಞಾನ ಇರುವುದೇ ಭಗವಂತನ ಕೃಪೆಗೆ ಸಾಕ್ಷಿ ಅಂತ. ಅಂದ್ರೆ ಭಗವಂತನ ಪರಮ ಸತ್ಯದ ಜ್ಞಾನ ಅಂದ್ರೆ ಭಗವಂತನ ಜ್ಞಾನ ಇರುವುದೇ ಭಗವಂತನ ಕೃಪೆಗೆ ಸಾಕ್ಷಿ ಅಂತ ಹೇಳಿ. ಅಂದ್ರೆ ಭಗವಂತನ ಬಗ್ಗೆ ಜ್ಞಾನ ಇದೆ ಅಂದ್ರೆ ಭಗವಂತನ ಕೃಪೆ ನಿಮ್ ಮೇಲಿದೆ ಅಂದ್ಬಿಟ್ಟು. ಸೊ ಅಂತ ಹೇಳ್ತಾ ಅವರು ಚೈತನ್ಯರ ದೇಹದಲ್ಲಿ ಕಂಡ ಅಲೌಕಿಕ ಬದಲಾವಣೆಗಳೇ ಅವರು ಭಗವಂತ ಎನ್ನುವುದಕ್ಕೆ ಸಾಕ್ಷಿ ಅಂತ ಅವರು ಭಟ್ಟಾಚಾರ್ಯರಿಗೆ ನೆನಪು ಮಾಡಿ ಕೊಡ್ತಾರೆ. ಸೊ ನಂತರ ಗೋಪಿನಾಥಾಚಾರ್ಯರು ಸಾರ್ವಭೌಮಾಚಾರ್ಯರಿಗೆ ಹೇಳ್ತಾರೆ, ನೀವು ಭಗವಂತನ ಲಕ್ಷಣ ಕಣ್ಣಾರೆ ಕಂಡು ಅರ್ಥ ಮಾಡ್ಕೊತಾ ಇಲ್ವಾ?
ಅರ್ಥ ಮಾಡ್ಕೊಳ್ತಾ ಇಲ್ವಲ್ಲ, ಇದನ್ನೇ ಮಾಯಾ ಅಂತ ಹೇಳೋದು ಅಂದ್ಬಿಟ್ಟು, ಭ್ರಮೆ ಅಂದ್ರೆ ಇದನ್ನೇ ಅಂತ ಅವ್ರು ಹೇಳ್ತಾರೆ ಅಂತ ಅವರು ವಿವರಿಸ್ತಾರೆ. ಸೊ ಯಾರು ಲೌಕಿಕ ಜ್ಞಾನದಲ್ಲಿ ಮುಳುಗಿರ್ತಾರೆ ಅವರಿಗೆ ಸತ್ಯ ಕಾಣಿಸೋದಿಲ್ಲ, ಅವರು ವಾದ ಮಾಡ್ತಾ ಇರ್ತಾರೆ ಅಂತ ಅವ್ರಿಗೆ ಹೇಳ್ತಾರೆ. ಅದಕ್ಕೆ ಭಟ್ಟಾಚಾರ್ಯ ಹೇಳ್ತಾರೆ, ನಾವು ಕೇವಲ ಶಾಸ್ತ್ರಗಳ ಮೇಲೆ ಚರ್ಚೆ ಮಾಡ್ತಾ ಇದ್ದೀವಿ, ಸಿಟ್ಟು ಮಾಡ್ಕೋಬೇಡಿ. ಶಾಸ್ತ್ರಗಳ ಪ್ರಕಾರ ಕಲಿಯುಗದಲ್ಲಿ ಭಗವಂತನ ಅವತಾರ ಆಗೋದಿಲ್ಲ. ಹಾಗಾಗಿ ಈ ವಿಷ್ಣುವನ್ನು ತ್ರಿಯುಗ, 3 ಯುಗಗಳಲ್ಲಿ ಅವತರಿಸುವವನು ಎಂದು ಕರೀತಾರೆ. ಅಂದ್ರೆ ವಿಷ್ಣು ಅವತಾರ ಮಾಡೋದು 3 ಯುಗದಲ್ಲಿ, ಅಂದ್ರೆ ತ್ರೇತಾಯುಗ, ದ್ವಾಪರ ಯುಗ ಮತ್ತು ಸತ್ಯಯುಗ, ಈ 3 ಯುಗದಲ್ಲಿ ಅದು ಶಾಸ್ತ್ರಗಳಲ್ಲಿ ಹಂಗೆ ಬರೆದಿರೋದು ಅಂತ ಅವರು ತಮ್ಮ ತ್ರಿಯುಗ 3 ಯುಗದಲ್ಲಿ, 4ನೇ ಯುಗದಲ್ಲಿ ಬರೋದಿಲ್ಲ ಕಲಿಯುಗದಲ್ಲಿ. ಸೊ ಈ ಗೋಪಿನಾಥಾಚಾರ್ಯರಿಗೂ ತುಂಬಾ ಬೇಸರ ಆಗತ್ತೆ. ಇವಾಗ ನೀವು ಮಹಾನ್ ವಿದ್ವಾಂಸರು ಅಂತ ಕರ್ಕೋತೀರಾ, ಆದ್ರೆ ಶ್ರೀಮದ್ ಭಾಗವತ, ಮಹಾಭಾರತ ಮುಖ್ಯ ಗ್ರಂಥಗಳನ್ನ ಗಮನಿಸಿಲ್ವಲ್ಲ. ಕೃಷ್ಣ ಈ ಭಗವಂತನ ಲೀಲಾವತಾರಿಗೆ ಬರುವುದಿಲ್ಲ, ಅದೇ ಯುಗಾವತಾರಿಯಾಗಿ ಬರ್ತಾನಲ್ಲ, ಖಂಡಿತವಾಗಿ ಬರ್ತಾನೆ ಅಂತ ಶಾಸ್ತ್ರಗಳು ಹೇಳ್ತಾ ಇದ್ದಾವಲ್ಲ. ನಿಮ್ಮ ಅತಿಯಾದ ತರ್ಕದ ಬಳಕೆಯಿಂದ ನಿಮ್ಮ ಹೃದಯ ಕಠಿಣವಾಗಿದೆ, ನಿಮ್ಗೆ ಸತ್ಯ ಕಾಣಿಸ್ತಾ ಇಲ್ಲ ಅಂದ್ಬಿಟ್ಟು ವಾಪಸ್ಸು ತಿರುಗೇಟ್ ಕೊಡ್ತಾರೆ. ಸೊ ನಂತರ ಗೋಪಿನಾಥ ಆಚಾರ್ಯರು ಶಾಸ್ತ್ರಗಳ ಆಧಾರದ ಮೇಲೆ ಚೈತನ್ಯ ಮನೋಭವಗಳ ದೈವತ್ವವನ್ನು ಸಾಬೀತುಪಡಿಸುತ್ತಾ ಪ್ರತಿ ಯುಗದಲ್ಲೂ ಭಗವಂತನು ವಿವಿಧ ಬಣ್ಣಗಳಲ್ಲಿ, ದೇಹ ಬಣ್ಣಗಳಲ್ಲಿ ಅವತರಿಸ್ತಾನೆ ಅಂತ ವಿವರಿಸ್ತಾರೆ. ನಂತರ ಶ್ರೀಮದ್ ಭಾಗವತದ ಎಲ್ಲ ಶ್ಲೋಕಗಳನ್ನು ಹೇಳಿ, ಕಲಿಯುಗದಲ್ಲಿ ಭಗವಂತನು ಕೃಷ್ಣನ ಗುಣಗಾನ ಮಾಡುವ ಚಿನ್ನದ ಬಣ್ಣದ ಗೌರವರ್ಣ ದೇಹವನ್ನು ಹೊಂದಿರುವ ಮತ್ತು ತನ್ನ ಭಕ್ತರೊಂದಿಗೆ ಕೂಡಿ ಸಂಕೀರ್ತನೆ ಮಾಡುವ ರೂಪದಲ್ಲಿ ಬರುತ್ತಾನೆ ಅಂತ ಕೊಟ್ಟಿದ್ದಾರಲ್ವಾ. ಅಲ್ಲದೆ ಅವನು ಸನ್ಯಾಸ ಸ್ವೀಕರಿಸಿ ಇಂದ್ರಿಯಗಳನ್ನು ನಿಗ್ರಹಿಸಿ ಭಕ್ತಿ ಮಾರ್ಗವನ್ನು ಪ್ರಚಾರ ಮಾಡುತ್ತಾನೆ ಅಂದ್ಬಿಟ್ಟು ಈ ಭಾಗವತಮಲ್ಲಿ ಬರ್ದಿದೆ ಅಂತ ಹೇಳ್ತಾರೆ. ಸೊ ನಂತರ ಮುಂದುವರೆದವ್ರು ಹೇಳ್ತಾರೆ, ನೀವು ಒಣ ತರ್ಕ ಮಾಡ್ತಾ ಇದ್ದೀರಾ, ಬಂಜರು ಭೂಮಿಯಲ್ಲಿ ಬಿತ್ತನೆ ಮಾಡುವುದು ವ್ಯರ್ಥ. ಅಂದ್ರೆ ನಿಮ್ಮಲ್ಲಿ ನಾನು ಭೂಮಿಯಲ್ಲಿ ಬಿತ್ತನೆ ಮಾಡ್ತಾ ಇದ್ದೀನಲ್ಲ, ವ್ಯರ್ಥ ಅದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಭಗವಂತನ ಕೃಪೆ ಆಗದೆ ಹೊರತು ನೀವು ಅವುಗಳನ್ನು ಅರ್ಥ ಆದಾಗ ಮಾತ್ರ ನಿಮಗೂ ಅದು ಅರ್ಥ ಆಗುತ್ತೆ, ಅಲ್ಲಿವರೆಗೂ ಅರ್ಥ ಆಗೋದಿಲ್ಲ ಅಂದ್ಬಿಟ್ಟು ಹೇಳ್ತಾರೆ. ಸೊ ನಿಮ್ಮ ಶಿಷ್ಯರ ತರ್ಕಗಳು ತಪ್ಪಲ್ಲ, ಬದಲಾಗಿ ಅವರು ಯಾಕೆ ತಪ್ಪಲ್ಲ, ಅವರು ಮಾಯಾವಾದದ ಪ್ರಭಾವದಲ್ಲಿದ್ದಾರೆ, ಅದಕ್ಕೋಸ್ಕರ ಅವರು ತರ್ಕಗಳು ಮಾಡ್ತಾ ಇದ್ದಾರೆ. ಅಂತಿಮವಾಗಿ ಈ ಮಾತುಗಳಿಂದ ಪ್ರಭಾವಿತರಾದರೋ ಅಥವಾ ಚರ್ಚೆಯನ್ನು ನಿಲ್ಲಿಸ ಬಯಸಿದರೋ ಎಂಬಂತೆ ಸಾರ್ವಭೌಮ ಭಟ್ಟಾಚಾರ್ಯ ಹೇಳ್ತಾರೆ, ಮೊದಲು ಚೈತನ್ಯ ಮನೋಭವಗಳನ್ನು ಅವರ ಸಂಗಡದಿಂದ ನಮ್ಮ ಮನೆಗೆ ಆಮಂತ್ರಿಸಿ ಅಂತ, ನಮ್ಮ ಮನೆಗೆ ಕರ್ಕೊಂಬನ್ನಿ ಅಂತ ಗೋಪಿನಾಥಾಚಾರ್ಯರಿಗೆ ಹೇಳ್ತಾರೆ. ಸೊ ಸಾರ್ವಭೌಮ ಭಟ್ಟಾಚಾರ್ಯರು ಗೋಪಿನಾಥಾಚಾರ್ಯರಿಗೆ ಮೊದಲು ಜಗನ್ನಾಥನ ಪ್ರಸಾದವನ್ನು ನೀಡುವಂತೆ, ನಂತರ ಸಾರ್ವಭೌಮ ಭಟ್ಟಾಚಾರ್ಯರು ಗೋಪಿನಾಥಾಚಾರ್ಯರಿಗೆ ಮೊದಲು ಜಗನ್ನಾಥನ ಪ್ರಸಾದವನ್ನು ಶ್ರೀ ಚೈತನ್ಯ ಪ್ರಭುಗಳಿಗೆ ನೀಡುವಂತೆ ಮತ್ತು ನಂತರ ಬಂದು ನಮಗೆ ಸರಿಯಾಗಿ ಬೋಧನೆ ಮಾಡುವಂತೆ ವಿವರಿಸುತ್ತಾರೆ. ಇವಾಗ ಈ ಸಾರ್ವಭೌಮ ಭಟ್ಟಾಚಾರ್ಯರಿದ್ದಾರೆ, ಇವರು ಯಾರು ಜಗನ್ನಾಥನ ಪ್ರಸಾದವನ್ನು ನಿತ್ಯ ಸ್ವೀಕರಿಸ್ತಾರೆ, ರೆಗ್ಯುಲರ್ ಆಗಿ ಸ್ವೀಕರಿಸ್ತಾರೆ. ಆದರೂ ಕೂಡ ಅವರಿಗೆ ನಿತ್ಯ ಪ್ರಸಾದವನ್ನು ಸ್ವೀಕರಿಸಿದ್ರು ಕೂಡ ಅವರಿಗೆ ಭಗವಂತನ ಕೃಪೆ ಇಲ್ಲದ ಕಾರಣ ಅವರು ಚೈತನ್ಯ ಮಹಾಪ್ರಭುಗಳೇ ಭಗವಂತ ಅಂತ ಅವ್ರಿಗೆ ಗೊತ್ತಾಗ್ತಾನೆ ಇಲ್ಲ, ಅವರು ಮಾಯಾವಾದದಲ್ಲೇ ಇದ್ದಾರೆ ಇನ್ನೊಂದು. ಅಂದ್ರೆ ಕೃಷ್ಣನ ಕೃಪೆ, ಗುರು ಮತ್ತು ಕೃಷ್ಣನ ಕೃಪೆ ಎಷ್ಟು ಮುಖ್ಯ ಅನ್ನೋದು ನಾವು ತಿಳ್ಕೊಬೇಕು. ಸೊ ಭಟ್ಟಾಚಾರ್ಯರು ಮತ್ತು ಗೋಪಿನಾಥಾಚಾರ್ಯರು ಭಾವಮೈದುನರಾಗಿದ್ದರಿಂದ ಅವರ ನಡುವೆ ವಾದವು ಹಾಸ್ಯ ಮತ್ತು ವಿಡಂಬನೆಗಳಿಂದ ಕೂಡಿತ್ತು. ಸೊ ಇವರಿಬ್ಬರು ಭಟ್ಟಾಚಾರ್ಯರು ಮತ್ತು ಗೋಪಿನಾಚಾರ್ಯರು ಸಂಬಂಧಿಕರು, ಭಾವಮೈದುನರಾಗಿದ್ದರು. ಸೊ ಅದರಿಂದ ಅವರು ವಿಡಂಬನೆಗಳಿಂದ ಕೂಡಿತ್ತು. ಆದ್ರೆ ಮುಕುಂದ ದತ್ತರು ಭಟ್ಟಾಚಾರ್ಯರ ಮಾತುಗಳಿಂದ ತೀವ್ರವಾಗಿ ಅಸಮಾಧಾನಗೊಂಡಿದ್ದಾರೆ. ಯಾಕಂದ್ರೆ ಗೋಪಿನಾಥಾಚಾರ್ಯರು ಮಹಾಪ್ರಭುಗಳನ್ನು ಭೇಟಿಯಾಗಿ ಭಟ್ಟಾಚಾರ್ಯರ ಆಮಂತ್ರಣವನ್ನು ನೀಡಿದಾಗ ಭಕ್ತರು ಭಟ್ಟಾಚಾರ್ಯರ ತರ್ಕಗಳ ಬಗ್ಗೆ ದೂರನ್ನು ಕೊಡ್ತಾರೆ. ಆದ್ರೆ ಚೈತನ್ಯ ಮಹಾಪ್ರಭುಗಳು ತುಂಬಾ ದಯಾಮಯರು. ಅವರು ಹೇಳ್ತಾರೆ, ಸಾರ್ವಭೌಮರು ನನ್ನ ಮೇಲೆ ತಂದೆಯಂತೆ ಪ್ರೀತಿ ಇಟ್ಕೊಂಡಿದ್ದಾರೆ. ಸೊ ಒಬ್ಬ ಸನ್ಯಾಸಿಯಾಗಿ ನಾನು ದಾರಿ ತಪ್ಪಬಾರದು ಎಂಬ ಕಳಕಳಿಯಿಂದ ಹಾಗೆ ಮಾತಾಡ್ತಾ ಇದ್ದಾರೆ. ನೋಡಿ, ಚೈತನ್ಯ ಮಹಾಪ್ರಭುಗಳು ಯಾರೇ ಎಷ್ಟೇ ದೂಷ ಮಾಡ್ಲಿ, ಚೈತನ್ಯ ಮಹಾಪ್ರಭುಗಳು ಅವರನ್ನು ತುಂಬಾ ಪ್ರೀತಿಯಿಂದಾನೇ ಮಾತಾಡಿಸ್ತಾರೆ. ಇದರಲ್ಲಿ ತಪ್ಪೇನಿದೆ ಅಂತ ಅವರು ಸಮರ್ಥನೆ ಮಾಡ್ತಾರೆ. ಸೊ ಮರುದಿವಸ ಪ್ರಭುಗಳು ಮತ್ತು ಭಟ್ಟಾಚಾರ್ಯರು ಜೊತೆಯಾಗಿ ಜಗನ್ನಾಥನ ದರ್ಶನ ಪಡೆದು ದೇವಾಲಯದ ಒಳಗೆ ಕುಳ್ಕೋತಾರೆ. ಮತ್ತು ಬೋತು ಪ್ರಭುಗಳು ಮತ್ತು ಮಹಾಪ್ರಭುಗಳು ಮತ್ತು ಭಟ್ಟಾಚಾರ್ಯ ಪ್ರಭುಗಳು ಇಬ್ಬರು ಅಲ್ಲಿ ಕೂತ್ಕೋತಾರೆ. ನಂತರ ಸಾರ್ವಭೌಮರು ಭಟ್ಟಾಚಾರ್ಯರು ಸನ್ಯಾಸಿಯಾದ ಚೈತನ್ಯರಿಗೆ ಮರ್ಯಾದೆ ನೀಡಿ, ಅಂದ್ರೆ ಗೌರವ ಕೊಟ್ಟು ಅವರಿಗೆ ವೇದಾಂತ ಪಾಠವನ್ನು ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಸಾರ್ವಭೌಮರು ಚೈತನ್ಯರಿಗೆ ಗುರುಗಳಾಗ್ತಾರೆ. ಸೊ ಸಾರ್ವಭೌಮ ಭಟ್ಟಾಚಾರ್ಯರು ವೇದಾಂತ ಶ್ರವಣವು ಸನ್ಯಾಸಿಯ ಮುಖ್ಯ ಧರ್ಮ ಅಂತ ಹೇಳ್ತಾರೆ ಮತ್ತು ಚೈತನ್ಯ ಮಹಾಪ್ರಭುಗಳಿಗೆ ನಿರಂತರವಾಗಿ 7 ದಿನಗಳ ಕಾಲ ಬೋಧನೆ ಮಾಡ್ತಾರೆ. ನಂತರ ಮಹಾಪ್ರಭುಗಳು ವಿನಯದಿಂದ ಇದನ್ನು ಒಪ್ಕೋತಾರೆ. ಸತತ 7 ದಿನದ ಕಾಲ ಅದನ್ನು ತುಟಿಪಿಟಿಕ್ ಅನ್ನದ ಯಾವುದೇ ಪ್ರತಿಕ್ರಿಯೆ ನೀಡದೆ ಮೌನವಾಗಿ ಕೇಳಿಸ್ಕೊತಾರೆ. 8ನೇ ದಿನ ಭಟ್ಟಾಚಾರ್ಯ ಹೇಳ್ತಾರೆ, 7 ದಿವಸ ನಾನು ಕೇಳ್ತಾನೆ ಇದ್ದೀರಲ್ಲ ನೀವು, ನನಗೆ ಏನು ಹೇಳ್ತಾ ಇಲ್ವಾ, ಏನಾದ್ರು ಅರ್ಥ ಆಗ್ತಾ ಇದೆಯಾ ಇಲ್ವೋ, ಸುಮ್ಮನೆ ನಾನು ಹೇಳ್ತಾ ಇದ್ದೀನೋ ಹೇಗೆ, ಒನ್ ವೇ ಟ್ರಾಫಿಕ್ ಆಗ್ತಾ ಇದೆ, ದೂರದರ್ಶನ್ ಟೈಪು ಅಂತ ಅವ್ರು ಕೇಳ್ತಾರೆ.
ಅದಕ್ಕೆ ಮಹಾಪ್ರಭುಗಳು ಹೇಳ್ತಾರೆ, ಇಲ್ಲ ಇಲ್ಲ, ನಾನು ಮೂರ್ಖ, ನನಗೆ ವೇದಾಂತ ಜ್ಞಾನವಿಲ್ಲ, ಕೇವಲ ನಿಮ್ಮ ಆಜ್ಞೆಯ ಮೇರೆಗೆ ನಿಮ್ಮ ಮತ್ತು ನನ್ನ ಸನ್ಯಾಸದ ಧರ್ಮ ಪಾಲನೆಗೆ ಕೇಳ್ತಾ ಇದ್ದೀನಿ. ಆದ್ರೆ ನೀವು ಹೇಳ್ತಾ ಇರುವ ಅರ್ಥಗಳು ನನಗೆ ಒಂಚೂರು ಅರ್ಥ ಆಗ್ತಾ ಇಲ್ಲ ಅಂತಾರೆ. ಆಗ ಸಾರ್ವಭೌಮರು ಹೇಳ್ತಾರೆ, ಅರ್ಥವಾಗದಿದ್ರು ಕನಿಷ್ಠ ಪಕ್ಷ ಸಂದೇಶಗಳನ್ನ ಕೇಳಬೇಕಲ್ವಾ, ಏನಾದ್ರು ಡೌಟ್ ಕೇಳಬೇಕಲ್ವಾ, ಕ್ವಶನ್ ಕೇಳಬೇಕಲ್ಲ ಅಂತಾರೆ. ಆಗ ಚೈತನ್ಯ ಹೇಳ್ತಾರೆ, ತಮ್ಮ ಅಂತರಾಳದ ಸತ್ಯವನ್ನು ಚೈತನ್ಯ ಮಹಾಪ್ರಭುಗಳು ಬಿಚ್ಚಿಡ್ತಾರೆ. ನನಗೆ ವೇದಾಂತದ ಪ್ರತಿಯೊಂದು ಸೂತ್ರದ ಅರ್ಥ ಚೆನ್ನಾಗಿ ಗೊತ್ತಿದೆ. ಆದ್ರೆ ನೀವು ನೀಡುತ್ತಿರುವ ವಿವರಣೆ ಏನಿದೆ, ಅದಕ್ಕೆ ವ್ಯಾಖ್ಯಾನ ಏನ್ ಕೊಡ್ತಾ ಇದ್ದೀರಾ, ಅದು ಕನ್ಫ್ಯೂಸ್ ಆಗ್ತಾ ಇದೆ. ಅಂದ್ರೆ ಹೀಗೆ ವೇದಾಂತಗಳು ಹೇಗೆ ಸೂರ್ಯನ ಬೆಳಕಿನ ಹಾಗಿದ್ದಾವೆ, ಸೂರ್ಯನ ಬೆಳಕು, ಆದ್ರೆ ನೀವು ಕೊಡ್ತಾ ಇರೋ ವ್ಯಾಖ್ಯಾನಗಳು ಮಧ್ಯದಲ್ಲಿ ಮೋಡಗಳು ಬಂದಂಗೆ ಬರ್ತಾ ಇದ್ದಾವೆ, ಸೂರ್ಯನ ಬೆಳಕನ್ನು ನನಗೆ ಬರ್ಲಿಕ್ಕೆ ಬಿಡ್ತಾ ಇಲ್ಲ ಅಂದ್ಬಿಟ್ಟು ಅವರು ಉತ್ತರಿಸ್ತಾರೆ. ಚೈತನ್ಯ ಮಹಾಪ್ರಭುಗಳು ಸಾರ್ವಭೌಮ ಭಟ್ಟಾಚಾರ್ಯ ವ್ಯಾಖ್ಯಾನಗಳು ನೇರವಾಗಿ ವಿಮರ್ಶಿಸ್ತಾ ಹೋಗ್ತಾರೆ. ನಂತರ ವೇದಾಂತ ಸೂತ್ರಗಳ ನೈಜವಾದ ಅರ್ಥವು ಸೂರ್ಯನ ಪ್ರಕಾಶವಾಗಿದೆ, ಆದ್ರೆ ನಿಮ್ಮ ಪಾಂಡಿತ್ಯದ ವಿವರಣೆಗಳು ಸೂರ್ಯನನ್ನು ಮರೆಮಾಚುವ ಮೋಡಗಳಿಂತಿವೆ ಅಂತ ಹೇಳ್ತಾರೆ. ಅಂದ್ರೆ ವೇದಾಂತ ಸೂತ್ರಗಳು ಉಪನಿಷತ್ತುಗಳ ಸಾರ ಆಗಿದ್ದಾವೆ. ಅವು ಸೂತ್ರಗಳು ಅಂದ್ರೆ ಫಾರ್ಮುಲಾಸ್ ಅಂದ್ಬಿಟ್ಟು, ವೇದಾಂತ ಫಾರ್ಮುಲಾಗಳು ಅಂದ್ರೆ ಒಂದು ಶಾರ್ಟ್ ಅಂಡ್ ಇನ್ಫಾರ್ಮೇಶನ್ ಅಂತ, ಉಪನಿಷತ್ತುಗಳ ಒಂದು ಸಣ್ಣ ಸಾರಾಂಶ ತರ ಅದನ್ನು. ಸೊ ಅವುಗಳನ್ನು ಯಾವುದೇ ಕಲ್ಪಿತ ವ್ಯಾಖ್ಯಾನಗಳಿದೆ, ಮುಖ್ಯ ಅರ್ಥ ಹೇಗಿದೆಯೋ ಹಾಗೆ ಅರ್ಥದಲ್ಲಿ ಸ್ವೀಕರಿಸಬೇಕು ಅಂತ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ. ಸೊ ವೈದಿಕ ವಾಕ್ಯಗಳೇನಿವೆ ಅದು ಸ್ವಯಂ ಪ್ರಮಾಣಿತವಾಗಿರುವವು, ಅವಕ್ಕೆ ನೀವು ಉಲ್ಟಾಸಿದ ಅರ್ಥ ಕೊಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಉದಾಹರಣೆಗೆ ಶಂಖವು ಪ್ರಾಣಿಯ ಮೂಳೆಯಾಗಿದ್ದರು ಮತ್ತು ಗೋಮಯವು ಪ್ರಾಣಿಯ ಮಲವಾಗಿದ್ದರು, ವೇದಗಳು ಅವುಗಳನ್ನು ಪವಿತ್ರವೆಂದು ಹೇಳಿರುವುದರಿಂದ ನಾವುಗಳನ್ನು ಯಾವುದೇ ಪ್ರಶ್ನೆ ಕೇಳದೆ ಒಪ್ಕೋತೀವಿ. ಹಾಗೆಯೇ ಕೂಡ ವೇದಾಂತದಲ್ಲಿ ಏನು ಹೇಳಿದೆಯೇ ಅದನ್ನು ಹಾಗಾಗೆ ಅರ್ಥ ಮಾಡ್ಕೋಬೇಕು. ಪರಬ್ರಹ್ಮನು ನಿರಾಕಾರಿಯಲ್ಲ, ಬದಲಾಗಿ ಅವನು ಸಕಲ ಐಶ್ವರ್ಯಗಳಿಂದ ಕೂಡಿದ ಪುರುಷ ಅಥವಾ ದೇವೋತ್ತಮ ಪರಮ ಪುರುಷ ಎಂದು ಅವರು ವಾದ ಮಾಡ್ತಾರೆ ಮತ್ತು ಅದರ ಸ್ಥಾಪನೆಯನ್ನು ಮಾಡ್ತಾರೆ. ಭಟ್ಟಾಚಾರ್ಯರು ಭಗವಂತನ ನಿರಾಕಾರ ಮತ್ತು ರೂಪರಹಿತ ಎಂದು ಸಾಬೀತುಪಡಿಸಲು ಮಾಡುವ ಪ್ರಯತ್ನ ವೇದಗಳ ಮೂಲ ಆಶಯಕ್ಕೆ ವಿರುದ್ಧವಾಗಿದೆ ಎಂದು ಚೈತನ್ಯ ಮಹಾಪ್ರಭುಗಳು ಭಟ್ಟಾಚಾರ್ಯರಿಗೆ ಹೇಳ್ತಾರೆ. ಸೊ ನಂತರ ಚೈತನ್ಯ ಮಹಾಪ್ರಭುಗಳು ವೇದಗಳ ಆಳವಾದ ಅರ್ಥವನ್ನು ವಿವರಿಸುತ್ತಾ, ವೇದಗಳಲ್ಲಿ ಎಲ್ಲಿಯಾದರೂ ಭಗವಂತನನ್ನು ನಿರಾಕಾರಿ ಎಂದು ವರ್ಣಿಸಿದ್ದರೆ ಅದರ ನಿಜವಾದ ಅರ್ಥ ಭಗವಂತನಿಗೆ ಲೌಕಿಕ ರೂಪ ಅಂದ್ರೆ ಲೌಕಿಕವಾದ ಆಕಾರ, ರೂಪ ಅಥವಾ ಗುಣಗಳಿಲ್ಲ ಅಂತ ಅರ್ಥವೇ ಹೊರತು ಅವನಿಗೆ ರೂಪವೇ ಇಲ್ಲ ಅಂತ ಅಲ್ಲ ಅಂತ ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಅಂದ್ರೆ ಭಗವಂತ ನಿರಾಕಾರಿ ಅಲ್ಲ, ಅಂದ್ರೆ ನಿರಾಕಾರಿ ಅಂದ್ರೆ ನಮ್ಮ ಕಣ್ಣಿಗೆ ಕಾಣುವ, ಹೇಗೆ ನಾವು ರಕ್ತ ಮಾಂಸಗಳಿಂದ ತುಂಬಿರೋ ದೇಹ ಕಾಣಿಸ್ತಾ ಇದೆ ನಿಮ್ಗೆ, ಆ ತರದ ಆಕಾರ ಇಲ್ಲ ಭಗವಂತನಿಗೆ. ಆದರೆ ಭಗವಂತನಿಗೆ ಲೌಕಿಕವಾದ ರೂಪಗಳು ಇದೆ ಮತ್ತು ಗುಣಗಳಿವೆ, ಲೌಕಿಕ ಗುಣಗಳಿವೆ ಅಂತ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಏಕೆಂದ್ರೆ ಶೂನ್ಯಕ್ಕಿಂತಲೂ ವೈವಿಧ್ಯತೆಯ ಸತ್ಯಕ್ಕೆ ಹತ್ತಿರವಾದದ್ದು. ಸೊ ಏಕೆಂದ್ರೆ ಈ ಜಗತ್ತಿನಲ್ಲಿ ನಾವು ಕಾಣುವ ಪ್ರತಿಯೊಂದು ವಸ್ತುವು ವೈವಿಧ್ಯತೆಯಿಂದ ಕೂಡಿದೆ. ಸಕಲ ಸೃಷ್ಟಿ ಆ ಪರಮ ಸತ್ಯದಿಂದಲೇ ಉದ್ಭವಿಸಿ ಅದರಲ್ಲೇ ನೆಲೆಸಿದ್ದು ಅಂತಿಮವಾಗಿ ಅದರಲ್ಲೇ ಲೀನವಾಗುತ್ತದೆ. ಸೊ ಸೃಷ್ಟಿಗೆ ಮೊದಲು ಪರಮ ಸತ್ಯ ಮಾತ್ರ ಇತ್ತು, ಅಂದ್ರೆ ಭಗವಂತ ಮಾತ್ರ ಇದ್ದ. ಸೃಷ್ಟಿ ಆದಾಗ ಎಲ್ಲವೂ ಕೂಡ ಭಗವಂತನಿಂದಲೇ ಬಂದಿದ್ದದ್ದು ಮತ್ತು ಭಗವಂತನಲ್ಲಿ ನೆಲೆಸಿರುತ್ತೆ. ಮತ್ತು ಮಹಾಪ್ರಳಯ ಆದಾಗ ಅಂತಿಮವಾಗಿ ಭಗವಂತನಲ್ಲಿಯೇ ಅಂದ್ರೆ ಪರಮ ಸತ್ಯದಲ್ಲಿಯೇ ಲೀನವಾಗುತ್ತೆ ಅಂತ ಚೈತನ್ಯ ಮಹಾಪ್ರಭುಗಳು ವ್ಯಾಖ್ಯಾನವನ್ನು ಮಾಡ್ತಾರೆ. ಬ್ರಹ್ಮ ಎಂಬ ಪದವು ಪೂರ್ಣ ಪುರುಷೋತ್ತಮನಾದ ಶ್ರೀಕೃಷ್ಣನೇ. ಬ್ರಹ್ಮ ಅಂದ್ರೆ ಪುರುಷೋತ್ತಮನಾದ ಶ್ರೀಕೃಷ್ಣ ಅಂತ ವೇದಗಳಲ್ಲಿ ಹೇಳಿದ್ದಾರೆ. ಸಾಮಾನ್ಯ ಜನರಿಗೆ ವೇದಗಳ ನಿಗೂಢ ಅರ್ಥಗಳು ಸುಲಭವಾಗಿ ಅರ್ಥವಾಗದ ಕಾರಣ ಪುರಾಣಗಳು ಈ ಅರ್ಥವನ್ನು ಸ್ಪಷ್ಟಪಡಿಸಿದೆ. ಉದಾಹರಣೆಗೆ ಬ್ರಹ್ಮದೇವನು ಕೃಷ್ಣನ ಸಖರಾದ ನಂದ ಮಹಾರಾಜ ಮತ್ತು ಬ್ರಜವಾಸಿಗಳ ಭಾಗ್ಯವನ್ನು ಕೊಂಡಾಡುತ್ತಾ ಆ ಪರಬ್ರಹ್ಮನೇ ಅವರಿಗೆ ಮಿತ್ರನಾಗಿದ್ದಾನೆ ಎಂದು ಹೇಳಿರುವುದನ್ನು ಮಹಾಪ್ರಭುಗಳು ನೆನೆಸ್ತಾರೆ. ಇದನ್ನು ಯಾರು ಹೇಳಿರೋದು? ಈ ಮಾತನ್ನು ಬ್ರಹ್ಮದೇವರು ಹೇಳಿದಿರೋದು, ಚತುರ್ಮುಖಿ ಬ್ರಹ್ಮದೇವರು ಹೇಳಿರೋದು. ಸೊ ವೇದದ ಅಪಾಣಿಪಾದ ಮಂತ್ರವು ಭಗವಂತನಿಗೆ ಲೌಕಿಕ ಕೈಕಾಲುಗಳಿಲ್ಲ ಎಂದು ಹೇಳಿದರೂ ಅವನು ಅತ್ಯಂತ ವೇಗವಾಗಿ ಚಲಿಸಬಲ್ಲ ಮತ್ತು ಭಕ್ತರು ನೀಡಿದ್ದನ್ನು ಸ್ವೀಕರಿಸಬಲ್ಲ ದಿವ್ಯ ಶಕ್ತಿಯನ್ನು ಹೊಂದಿದ್ದಾನೆ ಅಂದ್ಬಿಟ್ಟು ಅಪಾಣಿಪಾದ ಎಂಬ ಮಂತ್ರ ಇದು ವೇದದಲ್ಲಿ ಬರೆದಿದೆ. ಅದರಲ್ಲಿ ಕೈಕಾಲುಗಳಿಲ್ಲ ಅಂತ ಹೇಳಿದ್ರು ಕೂಡ ಈ ಎಲ್ಲವನ್ನು ಇದೆ. ಅತ್ಯಂತ ವೇಗವಾಗಿ ಚಲಿಸಬಲ್ಲ ಮತ್ತು ಭಕ್ತರು ಏನು ಕೊಟ್ಟರು ಪ್ರೀತಿಯಿಂದ ಕೊಟ್ಟಿದ್ದನ್ನು ಅವನು ಸ್ವೀಕರಿಸ್ತಾನೆ ಅಂತ. ಸೊ ನಂತರ ಚೈತನ್ಯ ಮಹಾಪ್ರಭುಗಳು ಭಗವಂತನ ಶಕ್ತಿಗಳ ಬಗ್ಗೆ ಆಳವಾದ ವಿವರಣೆ ನೀಡ್ತಾ, ಮಾಯಾವಾದಿಗಳು ವೇದಗಳ ನೇರ ಅರ್ಥವನ್ನು ಬಿಟ್ಟು ಭಗವಂತನ ನಿರಾಕಾರಿ ಎಂದು ತಪ್ಪಾಗಿ ಹೇಳ್ತಾ ಇದ್ದಾರೆ, ಬಿಂಬಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸೊ 6 ಭಗವತ್ ಐಶ್ವರ್ಯಗಳಿಂದ ಕೂಡಿದ ದೇವೋತ್ತಮ ಪರಮಪುರುಷನು ಶಕ್ತಿ ಇಲ್ಲದವನು ಎಂದು ಕರೆಯುವುದು ಸರಿಯಲ್ಲ ಅಂತ ಹೇಳ್ತಾರೆ. ಮಹಾಪ್ರಭುಗಳು ಭಗವಂತನ 3 ಮುಖ್ಯ ಶಕ್ತಿಗಳನ್ನು ಇಲ್ಲಿ ವಿವರಿಸ್ತಾರೆ. ಇಂಟರ್ನಲ್ ಪೊಟೆನ್ಸಿ, ಆಂತರಿಕ ಶಕ್ತಿ,
ತಟಸ್ಥ ಶಕ್ತಿ, ಬಹಿರಂಗ ಶಕ್ತಿ. ಈ ಮೂರು ಶಕ್ತಿಗಳನ್ನು ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಎಲ್ಲರೂ ಕ್ಲಾಸ್ಗಳು ಕೇಳಿದ್ದೀರಾ, ಬೇರೆ ಬೇರೆ ಕ್ಲಾಸ್ಗಳು, ಭಗವದ್ಗೀತೆ, ಭಾಗವತ, ಈ ಮೂರು ಎಲ್ಲ ಕ್ಲಾಸ್ಗಳಲ್ಲೂ ನಾವು ಈ ಮೂರು ಶಕ್ತಿಗಳ ಬಗ್ಗೆ ಮಾತಾಡ್ತೀವಿ. ಅಂತರಂಗ ಶಕ್ತಿ, ತಟಸ್ಥ ಶಕ್ತಿ, ಬಹಿರಂಗ ಶಕ್ತಿ. ಅಂತರಂಗ ಶಕ್ತಿ ಅಂದ್ರೆ ಸಚ್ಚಿತ್, ಸಚ್ಚಿತ್ ಇದು. ಸೊ ಇಲ್ಲಿ ಹ್ಲಾದಿನಿ ಶಕ್ತಿ ಅಂತ ಕರೀತಾರೆ. ಇದು ಇದು ಯೋಗ ಮಾಯೆಯಿಂದ ಕೂಡಿರುತ್ತೆ. ಸೊ ನಂತರ ತಟಸ್ಥ ಶಕ್ತಿ ಅಂದ್ರೆ ಜೀವಾತ್ಮಗಳು, ನಾವೆಲ್ಲ ತಟಸ್ಥ ಶಕ್ತಿ, ಮಾರ್ಜಿನಲ್ ಪೊಟೆನ್ಸಿ ಅಂತಾರೆ. ಅಂದ್ರೆ ಯಾವಾಗ ಇದು ತಟಸ್ಥ ಶಕ್ತಿ, ಈ ಭೌತಿಕ ಜಗತ್ತು ಮತ್ತು ಆಧ್ಯಾತ್ಮಿಕ ಶಕ್ತಿ ಎರಡರಲ್ಲೂ ಇರುವ ಶಕ್ತಿ ಈ ತಟಸ್ಥ ಶಕ್ತಿ ಇರುವ ಜೀವಾತ್ಮಗಳಿಗೆ ಇರುತ್ತೆ. ಆದ್ರೆ ಅಜ್ಞಾನದಿಂದ ನಾವು ಆವೃತವಾದಾಗ ಇದೇನಾಗುತ್ತೆ, ಇದು ಈ ತಟಸ್ಥ ಶಕ್ತಿ ಸಂಸಾರ ದುಃಖಗಳನ್ನು ಅನುಭವಿಸ್ತಾರೆ. ನಾನೇ ದೇಹ ಎನ್ನುವ ಒಂದು ಮನಸ್ಸಿಗೆ ಬಂದ್ಬಿಟ್ರೆ ಅವಾಗ ಏನಾಗುತ್ತೆ, ಅದು ಅಜ್ಞಾನ ಆಗುತ್ತೆ ಮತ್ತು ಭಗವಂತನನ್ನು ಮರಿತೀವಿ ಮತ್ತು ಮಾಯೆ ನಮ್ಮನ್ನು ಆವರಿಸ್ಕೊಳ್ಳುತ್ತೆ ಮತ್ತು ಸಂಸಾರದಲ್ಲಿರೋ ದುಃಖಗಳನ್ನು ಅನುಭವಿಸೋ ಪರಿಸ್ಥಿತಿ ಬರುತ್ತೆ. ನಂತರ ಈ ಬಹಿರಂಗ ಶಕ್ತಿ ನಮ್ಮನ್ನು ಅವಾಗ ಚೆನ್ನಾಗಿ ಆಟ ಆಡಿಸುತ್ತೆ. ಸೊ ಭಗವಂತನು ಸಚ್ಚಿದಾನಂದ ವಿಗ್ರಹನಾಗಿದ್ದು ಅವನು ಎಂದಿಗೂ ಈ ಮಾಯಾಶಕ್ತಿಯ ಪ್ರಭಾವಕ್ಕೆ ಒಳಗಾಗೋದಿಲ್ಲ. ಯಾಕಂದ್ರೆ ಅವನೇ ಮಾಯಾಶಕ್ತಿಯ ಅವನು ಪ್ರಭು ಅವನು. ಯಾಕಂದ್ರೆ ಅಲ್ಲಿ ಸೊ ಹಾಗಾಗಿ ಅವನು ಹೇಗೆ ಅದಕ್ಕೆ ಪ್ರಭಾವಕ್ಕೆ ಬರಕ್ಕೆ ಸಾಧ್ಯ? ಸೊ ಮಾಯಾಶಕ್ತಿ ಅವನ ಕೆಳಗೆ ಕೆಲಸ ಮಾಡುವಂಥದ್ದು. ಆದರೆ ಅವನ ಅಂಶವಾದ ಜೀವಿಗಳು ಅಂದ್ರೆ ಮಾರ್ಜಿನಲ್ ಪೊಟೆನ್ಸಿ, ತಟಸ್ಥ ಶಕ್ತಿಗಳು ಅಜ್ಞಾನದ ಪ್ರಭಾವದಿಂದಾಗಿ ಲೌಕಿಕ ಜಗತ್ತಿನಲ್ಲಿ ಸುಖ ದುಃಖಗಳನ್ನು ಅನುಭವಿಸುತ್ತವೆ ಅಂತ ಮಹಾಪ್ರಭುಗಳು ಹೇಳ್ತಾರೆ. ಸೊ ಚೈತನ್ಯ ಮಹಾಪ್ರಭುಗಳು ಸಾರ್ವಭೌಮ ಭಟ್ಟಾಚಾರ್ಯ ದೋಷ ಪೂರಿತ ತರ್ಕಗಳನ್ನು ಕಟುವಾಗಿ ವಿಮರ್ಶೆ ಮಾಡ್ತಾರೆ. ಭಗವಂತನು 6 ಐಶ್ವರ್ಯಗಳ ಒಡೆಯ ಮತ್ತು ಷಡೈಶ್ವರ್ಯಗಳ ಒಡೆಯ ಮತ್ತು ಶಕ್ತಿಗಳಿಗೆ ಅಧಿಪತಿ, ಅದರ ಜೀವಾತ್ಮನು ಆ ಶಕ್ತಿಗಳ ಸೇವಕ ಎಂದು ವಿವರಿಸ್ತಾ ಭಗವಂತ ಮತ್ತು ಜೀವ ಇಬ್ಬರು ಒಂದೇ ಎಂಬ ಮಾಯಾವಾದದ ಸಿದ್ಧಾಂತವನ್ನು ಅವರು ತಿರಸ್ಕಾರ ಮಾಡ್ತಾರೆ. ನಂತರ ಭಗವದ್ಗೀತೆಯ ಆಧಾರ ನೀಡಿ ಪಂಚಭೂತಗಳು ಭಗವಂತನ ಅಪರ ಶಕ್ತಿಗಳಾದ್ರೆ ಜೀವಾತ್ಮನು ಅವನು ಉನ್ನತ ಶಕ್ತಿ ಸಾಬೀತುಪಡಿಸ್ತಾರೆ. ಸೊ ಪಂಚಭೂತಗಳೆಲ್ಲ ಇವೆಲ್ಲ ಅಪರಾಶಕ್ತಿಗಳು ಅಂದ್ರೆ ಕೆಳಮಟ್ಟದ ಶಕ್ತಿಗಳು, ಜಡವಸ್ತುಗಳು. ಇವೆಲ್ಲ ಪಂಚಭೂತಗಳು ಜಡವಸ್ತುಗಳು. ಜೀವಾತ್ಮನ ಉನ್ನತ ಶಕ್ತಿ ಅಂತ ಪರಾಶಕ್ತಿಯ ಒಂದು ಅಂಗ. ಸೊ ಈ ರೀತಿಯಾಗಿ ಈ ಚೈತನ್ಯ ಮಹಾಪ್ರಭುಗಳ ಮುಂದೆ ಭಗವದ್ಗೀತೆಯ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಯಾರಿಗೆ ತಾಕತ್ತಿದೆ? ಯಾಕಂದ್ರೆ ಭಗವದ್ಗೀತೆ ಹೇಳಿರೋದು ಚೈತನ್ಯ ಮಹಾಪ್ರಭುಗಳಲ್ವ, ಕೃಷ್ಣನೇ ಹೇಳಿರೋದು. ಸೊ ಅದರಿಂದ ಮಹಾಪ್ರಭುಗಳು ಮುಂದುವರಿಸ್ತಾರೆ. ಭಗವಂತನ ದಿವ್ಯ ರೂಪವನ್ನು ಭೌತಿಕ ಗುಣಗಳ ಉತ್ಪನ್ನ ಎಂದು ಯಾರು ಭಾವಿಸ್ತಾರೆ ಅವರು ನಾಸ್ತಿಕರು ಅಂತ ಹೇಳ್ತಾರೆ. ವೇದಗಳು ಒಪ್ಪದ ಬೌದ್ಧರಿಗಿಂತ ವೇದಗಳ ಆಶ್ರಯ ಪಡೆದು ಭಗವಂತನ ರೂಪವನ್ನು ನಿರಾಕರಿಸುವ ಮಾಯಾವಾದಿಗಳು ಹೆಚ್ಚು ಅಪಾಯಕಾರಿ ಅಂತ ಹೇಳ್ತಾರೆ. ಈ ಬೌದ್ಧರು ಏನ್ ಮಾಡ್ತಾರೆ, ಬುದ್ಧನನ್ನು ಫಾಲೋ ಮಾಡೋರು ಅವ್ರು ಹೇಳ್ತಾರೆ ಅವರು ವೇದಗಳನ್ನು ಒಪ್ಪುವುದಿಲ್ಲ. ಯಾಕಂದ್ರೆ ಗೌತಮ ಬುದ್ಧರು ಬಂದಾಗ ಏನ್ ಹೇಳಿದ್ರು, ಅವರು ವೇದಗಳನ್ನ ಬದಿಗಿಡಿ ಅಂತ. ಯಾಕಂದ್ರೆ ಅವಾಗ ಅವರಿಗೆ ಅದರ ಅವಶ್ಯಕತೆ ಇತ್ತು, ವೇದಗಳನ್ನು ಬದಿಗಿಡುವ ಅವಶ್ಯಕತೆ ಇತ್ತು. ಯಾಕಂದ್ರೆ ವೇದಗಳ ಹೆಸರಿನಲ್ಲಿ ಪ್ರಾಣಿ ಹಿಂಸೆ ಮಾಡ್ತಾ ಇದ್ರು, ಪ್ರಾಣಿಗಳ ವೇದೆಯನ್ನು ಲೆಕ್ಕ ಪಕ್ಕ ಇಲ್ಲದೆ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಅವರು ಹೇಳಿದ್ರು ವೇದಗಳನ್ನೆಲ್ಲ ಬದಿಗಿಡಿ, ವೇದಗಳನ್ನು ಒಪ್ಪೋ ಅವಶ್ಯಕತೆ ಇಲ್ಲ, ಅದು ಸರಿ ಇಲ್ಲ ಅಂದ್ಬಿಟ್ಟು. ಅವಾಗ ಆಗಿನ ಕಾಲಕ್ಕೆ ಆ ಒಂದು ಏನು ಡಿಸ್ಕಷನ್ ಅವಶ್ಯಕತೆ ಇತ್ತು. ಇವಾಗೆಲ್ಲ ಅದು ನೀವೆಲ್ಲ ವೇದಗಳ ಆಶ್ರಯ ಪಡ್ಕೊಂಡಿದ್ದೀರಾ, ಆದರೂ ಕೂಡ ಭಗವಂತನ ರೂಪವನ್ನು ನಿರಾಕಾರ ಮಾಡ್ತಾ ಇದ್ದೀರಾ. ಸೊ ನೀವು ಮಾಯಾವಾದಿಗಳು ತುಂಬಾ ಅಪಾಯಕಾರಿಗಳು ಅಂತ ಎಚ್ಚರ ಕೊಡ್ತಾರೆ. ಸೊ ವ್ಯಾಸದೇವರು ಜೀವರ ಉದ್ದಾರಣಕ್ಕಾಗಿ ವೇದಾಂತವನ್ನು ಕೊಟ್ಟಿದ್ದಾರೆ. ಆದ್ರೆ ಶಂಕರಾಚಾರ್ಯರು ಭಾಷ್ಯವನ್ನು ಕೇಳುವುದರ ಶಂಕರಾಚಾರ್ಯರ ಭಾಷ್ಯವನ್ನು ಕೇಳುವುದರಿಂದ ವೇದಾಂತದ ಮೂಲ ಉದ್ದೇಶವೇ ಹಾಳಾಗುತ್ತದೆ ಅಂತ ಹೇಳ್ತಾರೆ. ಸೊ ಅದರಿಂದ ಶಂಕರಾಚಾರ್ಯ ಭಾಷ್ಯವನ್ನು ವೇದಗಳ ಬಗ್ಗೆ ಕೇಳುವ ಅವಶ್ಯಕತೆ ಇಲ್ಲ ಇಲ್ಲಿ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಸೃಷ್ಟಿಯು ಭಗವಂತನ ಅಚಿಂತ್ಯ ಶಕ್ತಿಯ ರೂಪಾಂತರ ಹೊರತು ಬೇರೇನಿಲ್ಲ ಎಂಬುದು ಮಹಾಪ್ರಭುಗಳು ಹೇಳುತ್ತಾ ಇದ್ದಾರೆ. ನಂತರ ಚೈತನ್ಯ ಮಹಾಪ್ರಭುಗಳು ಸೃಷ್ಟಿಯ ಸಿದ್ಧಾಂತವನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ, ವಿವರಿಸ್ತಾ ಇರ್ತಾರೆ. ಭಗವಂತನು ಅಚಿಂತ್ಯ ಶಕ್ತಿಯ ಮೂಲಕ ಈ ಜಗತ್ತನ್ನು ಸೃಷ್ಟಿಸಿದರೂ ತಾನು ಮಾತ್ರ ಬದಲಾಗದೆ ದಿವ್ಯವಾಗಿ ಉಳಿತಾನೆ ಎಂಬುದಕ್ಕೆ ಪರಸಮಣಿ ಅಂದ್ರೆ ಟಚ್ ಸ್ಟೋನ್ ಉದಾಹರಣೆ ನೀಡ್ತಾರೆ. ಕಬ್ಬಿಣವನ್ನು ಚಿನ್ನವಾಗಿಸುವ ಶಕ್ತಿ ಪರಸಮಣಿಗಿದೆ. ಹಾಗೆ ಆದರೂ ಕೂಡ ಪರಸಮಣಿ ಹಾಗೆ ಇರುತ್ತೆ. ಅದರಲ್ಲಿ ಅದು ಕಬ್ಬಿಣವನ್ನು ಚಿನ್ನ ಮಾಡಿದ ತಕ್ಷಣ ಪರಸಮಣಿಯಲ್ಲಿ ಏನು ಚೇಂಜ್ ಕಾಣಿಸೋದಿಲ್ಲ. ಹಾಗೆ ಕೂಡ ಭಗವಂತನು ಅಚ್ಯುತನಾಗಿದ್ದಾನೆ. ಶಂಕರಾಚಾರ್ಯರು ವ್ಯಾಸದೇವರ ಈ ಶಕ್ತಿ ಪರಿಣಾಮವಾದವನ್ನು ತಪ್ಪಾಗಿ ಅರ್ಥೈಸಿ ವಿವರ್ತವಾದ ಅಥವಾ ಮಾಯಾವಾದವನ್ನು ಮಂಡಿಸಿದ್ದಾರೆ ಎಂದು ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ. ಸೊ ಈ ಜಗತ್ತು ತಾತ್ಕಾಲಿಕ ಹೊರತು ಮಿಥ್ಯೆ ಇಲ್ಲ ಎಂದು ಸ್ಪಷ್ಟಪಡಿಸುವ ಮಹಾಪ್ರಭುಗಳು ಇಲ್ಲೆಲ್ಲ ಮಾಯಾವಾದಿಗಳು ಏನೆಂದು ಜಗತ್ ಮಿಥ್ಯ ಅಂತ ಹೇಳೋದವರು.
ಬ್ರಹ್ಮ ಸತ್ಯ ಜಗತ್ ಮಿಥ್ಯ, ಬ್ರಹ್ಮ ಸತ್ಯ ಜಗತ್ ಮಿಥ್ಯ ಅಂತ ಹೇಳಿ ಚೈತನ್ಯ ಮಹಾಪ್ರಭು ಹೇಳ್ತಾ ಇದ್ದಾರೆ. ಈ ಜಗತ್ತು ಕೂಡ ಭಗವಂತನಿಂದನೇ ಬಂದಿರೋದು, ಹಾಗಾಗಿರೋದು ಮಿಥ್ಯ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಮಿಥ್ಯ ಅಂದ್ರೆ ಸುಳ್ಳು ಅಂತ ಹೇಳಿ, ಸುಳ್ಳು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಕೂಡ ನಿಜ, ಇದು ಕೂಡ ನಿಜ. ಜಗತ್ತು ಕೇವಲ ತಾತ್ಕಾಲಿಕ ಅಷ್ಟೇ. ಸೊ ನಂತರ ವೇದಗಳ ಮೂಲ ಶಬ್ದ ಏನು? ಓಂಕಾರವನ್ನು ಬಿಟ್ಟು ಶಂಕರಾಚಾರ್ಯರು ತತ್ವಮಸಿ ಎಂಬ ಉಪವಾಕ್ಯಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡುವುದನ್ನು ಅವರು ಒಪ್ಕೊಳ್ಳೋದಿಲ್ಲ. ಸಾರ್ವಭೌಮ ಭಟ್ಟಾಚಾರ್ಯರು ತರ್ಕಬದ್ಧವಾಗಿ ಶಂಕರಾಚಾರ್ಯರನ್ನು ಸಮರ್ಥಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದರೂ ಕೂಡ ಮಹಾಪ್ರಭುಗಳು ಅವರ ಎಲ್ಲ ವಾದಗಳನ್ನು ಸೋಲಿಸಿ ಸನಾತನ ಸತ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಅವರು ಎಲ್ಲವನ್ನು ವಾದದಲ್ಲಿ ಹೇಳ್ತಾರೆ. ಅಂತಿಮವಾಗಿ ವೇದಗಳ ಸಾರ ಏನು ಅಂದ್ರೆ ಸಂಬಂಧ. ಮೊದಲನೇದಾಗಿ ಸಂಬಂಧ, ಅಭಿಧೇಯ ಮತ್ತು ಪ್ರಯೋಜನ, ಈ ಮೂರು ವೇದಗಳ ಸಾರ. ಸೊ ವೇದಗಳ ಸಾರ ಅಂದ್ರೆ ಸಂಬಂಧ, ಭಗವಂತನೊಂದಿಗೆ ನಮ್ಮ ಸಂಬಂಧ ಏನು. ನಂತರ ಅಭಿಧೇಯ, ಅದು ಭಕ್ತಿ ಸೇವೆಯನ್ನು ಮಾಡುವುದು. ಅದ್ರ ಪ್ರಯೋಜನ ಏನ್ ಮಾಡುತ್ತೆ? ಪ್ರಯೋಜನ ಏನ್ ಬರುತ್ತೆ? ಭಕ್ತಿ ಸೇವೆಯನ್ನು ಮಾಡೋದ್ರಿಂದ ನಮ್ಗೆ ಕೃಷ್ಣ ಪ್ರೇಮ ಸಿಗುತ್ತೆ. ಸೊ ಈ ಮೂರು ತತ್ವಗಳಲ್ಲಿ ಸಂಪೂರ್ಣ ವೇದಗಳ ಸಾರ ಅಡಗಿದೆ ಅಂದ್ಬಿಟ್ಟು ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ. ಅಲ್ಲದೆ ಶಂಕರಾಚಾರ್ಯರು ಭಗವಂತನ ಆಜ್ಞೆಯ ಮೇರೆಗೆ ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಇಂತಹ ಕಾಲ್ಪನಿಕ ಅರ್ಥಗಳನ್ನು ನೀಡಬೇಕಾಯಿತು ಎಂದು ಅವರ ಬಗ್ಗೆ ಹೇಳ್ತಾರೆ, ಶಂಕರಾಚಾರ್ಯರ ಬಗ್ಗೆ ಹೇಳ್ತಾರೆ. ಯಾಕಂದ್ರೆ ಶಂಕರಾಚಾರ್ಯರು ಆ ತರ ಯಾಕೆ ಹೇಳಿದ್ರು? ಅದು ಭಗವಂತನ ಆಜ್ಞೆಯ ಮೇಲೆಗೆ ಒಂದು ನಿರ್ದಿಷ್ಟ ಉದ್ದೇಶ ಇಕ್ಕಿತ್ತು. ಆಗಿನ ಕಾಲಕ್ಕೆ ಹೇಗೆ ಬುದ್ಧರ ಕಾಲಕ್ಕೆ ವೇದಗಳು ಸರಿ ಇಲ್ಲ ಅಂತ ಹೇಳಬೇಕಾಯ್ತೋ, ಅದೇ ರೀತಿ ಶಂಕರಾಚಾರ್ಯರ ಕಾಲಕ್ಕೆ ಈ ರೀತಿಯಾಗಿ ಹೇಳಬೇಕಾಯ್ತು. ಸೊ ಆದ್ರಿಂದ ತತ್ವಮಸಿ ಅಂತ ಹೇಳಬೇಕಾಯ್ತು. ಸೊ ಆದ್ರಿಂದ ಆ ಕಾಲಕ್ಕೆ ಆ ಉಪದೇಶಗಳು ಸರಿಯಾಗಿದ್ದಾವೆ, ಅದರಲ್ಲಿ ಏನು ತಪ್ಪಿಲ್ಲ. ಆದ್ರೆ ಈಗಿನ ಕಾಲಕ್ಕೆ ಆ ಉಪದೇಶಗಳು ಬೇಕಾಗಿಲ್ಲ. ಈಗಿನ ಕಾಲಕ್ಕೆ ಏನು ಉಪದೇಶ ಇದೆಯೋ ಅದು ಸಂಬಂಧ, ಅಭಿಧೇಯ ಮತ್ತು ಪ್ರಯೋಜನ, ಅದನ್ನ ಬಗ್ಗೆ ನಾವು ತಿಳ್ಕೋಬೇಕು ಅಂತ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ. ಸೊ ಚೈತನ್ಯ ಮಹಾಪ್ರಭುಗಳು ಪದ್ಮಪುರಾಣದ ಶ್ಲೋಕಗಳನ್ನು ಹೇಳ್ತಾ, ಶಿವನು ಭಗವಂತನ ಆಜ್ಞೆಯಂತೆ ಕಲಿಯುಗದಲ್ಲಿ ಶಂಕರಾಚಾರ್ಯರ ರೂಪದಲ್ಲಿ ಬಂದು ವೇದಗಳಿಗೆ ವಿಪರೀತ ಅರ್ಥ ಕಲ್ಪಿಸಬೇಕಾಗುತ್ತೆ. ಯಾಕಂದ್ರೆ ಭಗವಂತನ ಆಜ್ಞೆ ಇತ್ತದು. ಸೊ ಈ ಮಾತನ್ನು ಕೇಳಿದ ಸಾರ್ವಭೌಮ ಭಟ್ಟಾಚಾರ್ಯರು ದಿಗ್ಭ್ರಮಗೊಳ್ತಾರೆ ಮತ್ತು ಅವರು ಸೈಲೆಂಟ್ ಆಗ್ಬಿಡ್ತಾರೆ, ಏನೋ ಮಾತಾಡಕ್ಕೆ ಹೋಗುದಿಲ್ಲ. ಆಗ ಮಹಾಪ್ರಭುಗಳು ಅವರಿಗೆ, ಅಯ್ಯೋ ಅವ್ರು ಇಷ್ಟು ದಿವಸ ಅದರಲ್ಲೇ ಇದ್ರಲ್ವಾ, ಸೊ ಮಾಯಾವಾದದಲ್ಲೇ ಇದ್ರಲ್ಲ, ಅವರನ್ನು ಸಮಾಧಾನ ಪಡಿಸ್ತಾರೆ ಮತ್ತು ಹೇಳ್ತಾರೆ, ಆಶ್ಚರ್ಯ ಪಡಬೇಡಿ, ಭಗವಂತನ ದಿವ್ಯ ಗುಣಗಳು ಎಷ್ಟು ಆಕರ್ಷವಂದ್ರೆ ತಮ್ಮಲ್ಲೇ ತೃಪ್ತಿ ಹೊಂದಿರುವ ಮುನಿಗಳೂ ಸಹ, ಅಂದ್ರೆ ಆತ್ಮಾರಾಮರು ಕೂಡ ಭೌತಿಕ ಆಸೆಗಳು ಇಲ್ಲದಿದ್ದರೂ ಕೂಡ ಕೃಷ್ಣನ ಭಕ್ತಿಗೆ ಮಾರು ಹೋಗುತ್ತಾರೆ ಎಂದು ಪ್ರಸಿದ್ಧವಾದ ಆತ್ಮಾರಾಮ ಶ್ಲೋಕವನ್ನು ಉಲ್ಲೇಖಿಸ್ತಾರೆ. ಆತ್ಮಾರಾಮದ ಶ್ಲೋಕದ ಬಗ್ಗೆ ನಾವು ಆಗ್ಲೇ ಸ್ವಲ್ಪ ಮಟ್ಟಿಗೆ ಮಾತಾಡಿದ್ವಿ. ಸೊ ಈ ಆತ್ಮಾರಾಮ ಶ್ಲೋಕದ ಬಗ್ಗೆ ಸಂಪೂರ್ಣವಾಗಿ ಹೆಚ್ಚು ತಿಳ್ಕೊಳ್ಳಿಕ್ಕೆ ಬಯಸಿದ ಸಾರ್ವಭೌಮರು ಅದನ್ನು ವಿವರಿಸುವಂತೆ ಮಹಾಪ್ರಭುಗಳನ್ನು ಕೋರ್ತಾರೆ. ಆದ್ರೆ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಮೊದಲು ನೀವು ಹೇಳಿ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಮ ವಿವರಣೆ ನಾನು ಕೇಳ್ತೀನಿ ಮೊದಲು ಅಂತ ಹೇಳಿ. ಸೊ ಮಹಾನ್ ತರ್ಕ ಮಾಡ್ತಾ ಇದ್ದ ಭಟ್ಟಾಚಾರ್ಯರು ತಮ್ಮ ಪಾಂಡಿತ್ಯವನ್ನು ಈಗಲೂ ಬಿಟ್ಟಿಲ್ಲ. ಸೊ ಅವರ ಪಾಂಡಿತ್ಯವನ್ನು ಬಳಸಿಕೊಂಡು ಶ್ಲೋಕಕ್ಕೆ 9 ರೀತಿಯ ವಿಭಿನ್ನ ರೀತಿಯ ಅರ್ಥಗಳನ್ನು ಕೊಡ್ತಾರೆ. ಅದನ್ನು ಕೇಳಿ ಚೈತನ್ಯ ಮಹಾಪ್ರಭುಗಳು ನಗ್ತಾ ಆ ಶ್ಲೋಕವನ್ನು ಮುಂದುವರಿಸ್ತಾರೆ. ಇನ್ನಷ್ಟು ನಾನು ಹೇಳ್ತೀನಿ ಇವಾಗ ಅಂದ್ಬಿಟ್ಟು. ಸೊ ಈ ಚೈತನ್ಯ ಮಹಾಪ್ರಭುಗಳು ಸಾರ್ವಭೌಮ ಭಟ್ಟಾಚಾರ್ಯ ಪಾಂಡಿತ್ಯವನ್ನು ದೇವಗುರು ಬೃಹಸ್ಪತಿಗೆ ಹೋಲಿಸ್ತಾರೆ ಮತ್ತು ಶ್ಲಾಘನೆ ಮಾಡ್ತಾರೆ. ತುಂಬಾ ಚೆನ್ನಾಗಿ ಮಾಡಿದ್ರಿ ನೀವು, ಅಂದ್ರೆ ತುಂಬಾ ಪಾಂಡಿತ್ಯ ಪೂರ್ಣವಾಗಿ ವಿವರಣೆಯನ್ನು ಕೊಟ್ಟಿದ್ದೀರಾ ಅಂತ ಹೇಳ್ತಾರೆ. ಸೊ ಆದ್ರೆ ಈ ವಿವರಣೆಯಿಂದ ಆಚೆಗೆ, ನೀವು ಕೊಟ್ಟ ವಿವರಣೆಯಿಂದ ಆಚೆಗೆ ಇನ್ನೊಂದು ಆಳವಾದ ಅರ್ಥವಿದೆ ಅಂತ ಹೇಳ್ತಾರೆ. ಸೊ ನಂತರ ಭಟ್ಟಾಚಾರ್ಯರು ನೀಡಿದ 9 ವಿವರಣೆಗಳನ್ನು ಮುಟ್ಟದೆ ಮಹಾಪ್ರಭುಗಳು ಆ ಶ್ಲೋಕದ ಪ್ರತಿಯೊಂದು ಅರ್ಥವನ್ನು ವಿಶ್ಲೇಷಣೆ ಮಾಡಿ ಆತ್ಮಾರಾಮ ಎಂಬ ಕೇವಲ ಒಂದು ಪದಕ್ಕೆ 18 ವಿಭಿನ್ನ ಅರ್ಥಗಳು ಇವೆ ಅಂತ ಹೇಳ್ತಾರೆ. ಸೊ ಅದನ್ನು ಅರ್ಥಗಳನ್ನು ಕೊಡ್ತಾರೆ. ಕೇವಲ ಆತ್ಮಾರಾಮ ಇವರು 9 ಆ ಶ್ಲೋಕಕ್ಕೆ, ಸಂಪೂರ್ಣ ಶ್ಲೋಕಕ್ಕೆ 9 ರೀತಿಯ ಅರ್ಥಗಳನ್ನು ಕೊಟ್ಟರು ಯಾರು? ಭಟ್ಟಾಚಾರ್ಯರು. ಆದ್ರೆ ಚೈತನ್ಯ ಮಹಾಪ್ರಭುಗಳು ಆ ಶ್ಲೋಕದಲ್ಲಿರುವ ಒಂದು ಕೇವಲ ಶಬ್ದಕ್ಕೆ, ಆತ್ಮಾರಾಮ ಎಂಬ ಶಬ್ದಕ್ಕೆ 18 ವಿಭಿನ್ನವಾದ ಅರ್ಥಗಳನ್ನು ಕೊಡ್ತಾರೆ. ಸೊ ಭಗವಂತನ ಶಕ್ತಿ ಮತ್ತು ಗುಣಗಳು ಅಚಿಂತ್ಯವಾಗಿದ್ದು ಅವು ಮುಕ್ತ ಪುರುಷರನ್ನು ಆಕರ್ಷಿಸುತ್ತವೆ ಎಂಬುದಕ್ಕೆ ಶುಕದೇವ ಗೋಸ್ವಾಮಿ ಆಮೇಲೆ 4 ಕುಮಾರರು ಉದಾಹರಣೆಗಳನ್ನಾಗಿ ನೀಡ್ತಾರೆ. ಮಹಾಪ್ರಭುಗಳ ಈ ಪ್ರಪ್ರತಿಮ ಜ್ಞಾನವನ್ನು ಕಂಡು ಸಾರ್ವಭೌಮರು ಸ್ತಂಭೀಭೂತರಾಗ್ತಾರೆ. ಚೈತನ್ಯರು ಸಾಕ್ಷಾತ್ ಕೃಷ್ಣನೇ ಅಂತ ಈಗ ಅವರಿಗೆ ಅರಿವಾಗುತ್ತೆ. ನಂತರ ಅವರಿಗೆ ತಮ್ಮ ಅಹಂಕಾರಕ್ಕೆ ಪಶ್ಚಾತ್ತಾಪ ಬರುತ್ತಾ, ನನ್ನ ಪಾಂಡಿತ್ಯದ ಮದದಿಂದ, ಅಂದ್ರೆ ಅಹಂಕಾರದಿಂದ ಭಗವಂತನನ್ನೇ ಗುರುತಿಸದೆ ಅಪರಾಧಗಳನ್ನು ಮಾಡಿಬಿಟ್ಟೆ ಅಂತ ತಮ್ಮನ್ನು ತಾವೇ ಅವರು ಹೀಯಾಳಿಸ್ಕೊಳ್ತಾರೆ. ಸೊ ಸಾರ್ವಭೌಮ ಭಟ್ಟಾಚಾರ್ಯರು ತಮ್ಮ ಅಹಂಕಾರವನ್ನು ನಂತರ ತೊರೆದು ಶರಣಾಗತರಾಗ್ತಾರೆ. ಚೈತನ್ಯ ಮಹಾಪ್ರಭುಗಳು ಅವರಿಗೆ ಅಪಾರವಾದ ಕರುಣೆ ತೋರಿ
ಅವರಿಗೆ ಮೊದಲು ಚತುರ್ಭುಜ ವಿಷ್ಣುವಿನ ರೂಪವನ್ನು ತೋರಿಸಿ ನಂತರ ಕೊಳಲನ್ನು ಹಿಡಿದಿರುವ ಶ್ಯಾಮ ಸುಂದರನ ತ್ರಿಭಂಗಿ ಕೃಷ್ಣನ ಮೂಲ ರೂಪದಲ್ಲಿ ದರ್ಶನ ನೀಡ್ತಾರೆ. ಈ ದಿವ್ಯ ದರ್ಶನದಿಂದ ಭಟ್ಟಾಚಾರ್ಯರು ಸಾಷ್ಟಾಂಗ ನಮಸ್ಕಾರ ಮಾಡಿ ಭಗವಂತನ ಸ್ತುತಿಗಳನ್ನು ಮಾಡ್ತಾರೆ. ಭಗವಂತನ ಕೃಪೆಯಿಂದ ಸಾರ್ವಭೌಮರಿಗೆ ಸಕಲ ಸತ್ಯಗಳ ಸಾಕ್ಷಾತ್ಕಾರವಾಗುತ್ತೆ ಮತ್ತು ಅವರು ಹರಿನಾಮ ಸಂಕೀರ್ತನೆ ಮತ್ತು ಭಗವತ್ ಪ್ರೇಮದ ಮಹತ್ವವನ್ನು ತಿಳ್ಕೊತಾರೆ. ಕೇವಲ ಅಲ್ಪ ಸಮಯದಲ್ಲಿ ಅವರು ಮಹಾಪ್ರಭುಗಳ ಮೇಲೆ 100 ಅದ್ಭುತವಾದ ಶ್ಲೋಕಗಳನ್ನು ರಚಿಸ್ತಾರೆ. ಸೊ ನಂತರ ಇದರಿಂದ ಚೈತನ್ಯ ಪ್ರಭುಗಳಿಗೆ ತುಂಬಾ ಸಂತೋಷ ಆಗುತ್ತೆ ಮತ್ತು ಅವರನ್ನು ಭಟ್ಟಾಚಾರ್ಯನ ಆಲಂಗಿಸ್ಕೊಳ್ತಾರೆ. ಯಾವಾಗ ಭಟ್ಟಾಚಾರ್ಯನ ಆಲಂಗಿಸ್ಕೊಳ್ತಾರೆ, ಭಟ್ಟಾಚಾರ್ಯರಿಗೆ ದೈವಿಕ ಪ್ರೇಮದ ಪರವಶೆಯ ಒಳಗಾಗ್ತಾರೆ. ಸೊ ಅವರು ಕುಣಿಯುತ್ತಾ, ಅಳುತ್ತಾ, ನಡುಗುತ್ತಾ ಭಕ್ತಿಯ ವಿವಿಧ ಅವಸ್ಥೆಗಳನ್ನು ಪ್ರದರ್ಶಿಸುವ ಅವರನ್ನು ಕಂಡು ಗೋಪಿನಾಥಾಚಾರ್ಯರು ಮತ್ತು ಇತರ ಭಕ್ತರು ಕೂಡ ಸಂತೋಷ ಪಡ್ತಾರೆ. ಕಠಿಣ ತರ್ಕವಾದಿಯಾಗಿದ್ದ ಭಟ್ಟಾಚಾರ್ಯರನ್ನು ಮಹಾಭಕ್ತರನ್ನಾಗಿ ಮಾಡಿದ್ದ ಮಹಾಪ್ರಭುಗಳ ಲೀಲೆಯನ್ನು ಕಂಡು ಎಲ್ಲರೂ ಸಂತೋಷ ಪಡ್ತಾರೆ. ಸೊ ಸಾರ್ವಭೌಮ ಭಟ್ಟಾಚಾರ್ಯರ ಈ ಅದ್ಭುತ ಪರಿವರ್ತನೆಗೆ ಅವರ ಭಾವಮೈದುನರಾದ ಗೋಪಿನಾಥಾಚಾರ್ಯರ ಭಕ್ತಿಯ ಕಾರಣ. Divya, I'll call you back. Okay. ಸಾರ್ವಭೌಮ ಭಟ್ಟಾಚಾರ್ಯರು ಈ ಅದ್ಭುತ ಪರಿವರ್ತನೆಗೆ ಗೋಪಿನಾಥಾಚಾರ್ಯರು ಭಕ್ತಿಯ ಕಾರಣ ಅಂತ ಚೈತನ್ಯ ಮಹಾಪ್ರಭುಗಳು ವಿನಯದಿಂದ ನುಡಿತಾರೆ. ಸೊ ಭಟ್ಟಾಚಾರ್ಯರು ಶಾಂತನಾದ ನಂತರ ಮಹಾಪ್ರಭುಗಳಿಗೆ ಪ್ರಾರ್ಥನೆ ಮಾಡುತ್ತಾ, ಇಡೀ ಜಗತ್ತನ್ನೇ ಉದ್ಧರಿಸಿದ್ದೀರಾ, ಆದರೆ ತರ್ಕಶಾಸ್ತ್ರ ಅತಿಯಾದ ಅಧ್ಯಯನದಿಂದ ಕಬ್ಬಿಣದ ಸಲಾಕೆಯಂತೆ ಕಠಿಣವಾಗಿದ್ದ ನನ್ನನ್ನು ಕರಗಿಸಿ ಉದ್ಧರಿಸಿದ್ದು ಒಂದು ದೊಡ್ಡ ಪವಾಡ ಅಂತ ಅವರು ಕೊಂಡಾಡ್ತಾರೆ. ಮರುದಿನ ಪ್ರಭುಗಳು ಜಗನ್ನಾಥನ ಮಂಗಲಾರತಿಯ ದರ್ಶನ ಪಡೆದು ಅಲ್ಲಿ ಅರ್ಚಕರು ನೀಡಿದ ಜಗನ್ನಾಥನ ಮಾಲೆ ಮತ್ತು ಪ್ರಸಾದವನ್ನು ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸ್ತಾರೆ. ಅದನ್ನು ಒಂದು ಬಟ್ಟೆಯಲ್ಲಿ ಭದ್ರವಾಗಿ ಕಟ್ಟಿಕೊಂಡು ಸೂರ್ಯೋದಯಕ್ಕೆ ಮುಂಚೆಯೇ ಓಡುತ್ತಾ ಭಟ್ಟಾಚಾರ್ಯರ ಮನೆಗೆ ಬರ್ತಾರೆ. ಆಗ ತಾನೇ ಎದ್ದಿದ್ದ ಭಟ್ಟಾಚಾರ್ಯರು ಕೃಷ್ಣ ಕೃಷ್ಣ ಅಂತ ನಾಮಸ್ಮರಣೆ ಮಾಡೋದು ಕೇಳಿ ಚೈತನ್ಯರಿಗೆ ತುಂಬಾ ಸಂತೋಷ ಆಗುತ್ತೆ. ಚೈತನ್ಯ ಮಹಾಪ್ರಭುಗಳು ಮುಂಜಾನೆಯ ಪ್ರಸಾದದಿಂದ ಬಂದಿರೋದನ್ನು ಕಂಡು ಸಾರ್ವಭೌಮ ಭಟ್ಟಾಚಾರ್ಯರು ಸಂಭ್ರಮದಿಂದ ಅವರಿಗೂ ಬರಮಾಡ್ಕೋತಾರೆ. ಮಹಾಪ್ರಭುಗಳು ಜಗನ್ನಾಥನ ಮಹಾಪ್ರಸಾದವನ್ನು ಕೈಗಿಡ್ತಾರೆ, ಭಟ್ಟಾಚಾರ್ಯ ಕೊಡ್ತಾರೆ. ಆ ಸಮಯದಲ್ಲಿ ಭಟ್ಟಾಚಾರ್ಯ ಇನ್ನೂ ಉಜ್ಜಿರ್ಲಿಲ್ಲ, ಸ್ನಾನ ಮಾಡಿರಲಿಲ್ಲ, ಏನೂ ಮಾಡಿರಲಿಲ್ಲ. ಆದರೂ ಶಾಸ್ತ್ರದ ಅತ್ಯುನ್ನತ ತತ್ವವನ್ನು ಅರಿತಿದ್ದ ಅವರು ಯಾವುದೇ ಮುಜುಗರ ಇಲ್ಲದೆ ತಕ್ಷಣ ಆ ಪ್ರಸಾದ ಸ್ವೀಕರಿಸ್ತಾರೆ. ಪ್ರಸಾದ ಸ್ವೀಕರಿಸುವ ಮುನ್ನ ಅವರು 2 ಪ್ರಮುಖ ಶ್ಲೋಕಗಳನ್ನು ಹೇಳ್ತಾರೆ. ಭಗವಂತನ ಮಹಾಪ್ರಸಾದವು ಒಣಗಿದ್ದರು ಅಥವಾ ಹಳೆಯದಾಗಿದ್ದರು ಅದು ಸಿಕ್ಕ ತಕ್ಷಣವೇ ಸ್ವೀಕರಿಸಬೇಕು. ಅದಕ್ಕೆ ದೇಶ, ಕಾಲ ಅಥವಾ ಶುದ್ಧಿ ಅಶುದ್ಧಿಯ ನಿಯಮಗಳಿಲ್ಲ. ಸೊ ಇದು ಎಲ್ಲರೂ ನಾವು ಮತ್ತೆ ಮತ್ತೆ ಮನನ ಮಾಡಬೇಕು. ಭಗವಂತನ ಮಹಾಪ್ರಸಾದ ಒಣಗಿದ್ದರು, ಹಳೆಯದಾಗಿದ್ದರು, ಸಿಕ್ಕ ತಕ್ಷಣವೇ ಅದನ್ನು ಸ್ವೀಕರಿಸಬೇಕು. ಅದಕ್ಕೆ ಕಾಲ, ದೇಶ ಅಥವಾ ಶುದ್ಧಿ ಅಶುದ್ಧಿಯ ನಿಯಮಗಳು ಇರುವುದಿಲ್ಲ. ಸೊ ಸಾರ್ವಭೌಮರ ಈ ಅಚಲವಾದ ಶಕ್ತಿ ಮತ್ತು ಭಕ್ತಿ ಮತ್ತು ಶ್ರದ್ಧೆಯನ್ನು ಕೊಂಡು ಮಹಾಪ್ರಭುಗಳು ಪರವಶರಾಗಿ ಅವರನ್ನು ಆಲಿಂಗನ ಮಾಡ್ಕೋತಾರೆ. ನಂತರ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಇಂದು ನಾನು 3 ಲೋಕಗಳನ್ನು ಗೆದ್ದೆ ಮತ್ತು ಆಧ್ಯಾತ್ಮಿಕ ವೈಕುಂಠ ಲೋಕವನ್ನು ಏರಿದೆ ಅಂತ ಮಹಾಪ್ರಭುಗಳು ಹರ್ಷದಿಂದ ಹೇಳ್ತಾರೆ. ಸೊ ಸಾರ್ವಭೌಮ ಭಟ್ಟಾಚಾರ್ಯರು ಯಾವುದೇ ವಿಧಿ ನಿಷೇಧಗಳನ್ನು ನೋಡದೆ ಜಗನ್ನಾಥನ ಮಹಾಪ್ರಸಾದವನ್ನು ಸ್ವೀಕರಿಸಿದ್ದನ್ನು ಕಂಡು ಚೈತನ್ಯ ಇದು ನನ್ನೆಲ್ಲ ಆಸೆಗಳು ಈರೇದವು, ಯಾಕಂದ್ರೆ ನೀವು ಕೃಷ್ಣನ ಪಾದ ಕಮಲಗಳ ಆಶ್ರಯ ಪಡೆದಿದ್ದೀರಾ ಮತ್ತು ಮಾಯೆಯ ಸಂಕುಲಗಳನ್ನು ಕತ್ತರಿಸಿ ಹಾಕಿದ್ದೀರಾ ಅಂದ್ಬಿಟ್ಟು ಮಹಾಪ್ರಭುಗಳು ಅವರನ್ನು ಹರಿಸ್ತಾರೆ. ದೇಹವೇ ನಾನು ಎಂಬ ಅಹಂಕಾರವನ್ನು ಬಿಟ್ಟು ಭಗವಂತನಿಗೆ ಯಾರು ಸಂಪೂರ್ಣವಾಗಿ ಶರಣಾಗ್ತಾರೆ ಅವರಿಗೆ ಮಾತ್ರ ದಿವ್ಯ ಕೃಪೆ ಸಿಗುತ್ತೆ ಅಂತ ಅವರು ಹೇಳ್ತಾರೆ. ಅಂದ್ರಿಂದ ಭಟ್ಟಾಚಾರ್ಯರ ಬದುಕು ಸಂಪೂರ್ಣವಾಗಿ ಬದಲಾಗುತ್ತೆ. ಅವರಲ್ಲಿದ್ದ ಪಾಂಡಿತ್ಯದ ಅಹಂಕಾರ ಕರಗಿ ಹೋಗ್ಬಿಡುತ್ತೆ ಸಂಪೂರ್ಣವಾಗಿ. ಅವರು ಚೈತನ್ಯ ಮಹಾಪ್ರಭುಗಳ ಪಾದಗಳನ್ನೇ ನಂಬಿ ಬದುಕ್ತಾರೆ. ಅವರು ಪ್ರತಿಯೊಂದು ಶಾಸ್ತ್ರವನ್ನು ಕೂಡ ಭಕ್ತಿ ಮಾರ್ಗದ ದೃಷ್ಟಿಯಿಂದಲೇ ವಿವರಿಸಲಿಕ್ಕೆ ಅವರು ಆರಂಭ ಮಾಡ್ತಾರೆ. ಇಷ್ಟು ದಿವಸ ಅವರು ತರ್ಕದಿಂದ ವಿಚಾರಿಸ್ತಾ ಇದ್ರು, ಈಗ ಕೇವಲ ಭಕ್ತಿಯಿಂದ ಅವರು ಪ್ರತಿಯೊಂದು ಶ್ಲೋಕವನ್ನು, ಪ್ರತಿಯೊಂದು ಶಾಸ್ತ್ರವನ್ನು ಅವರು ಆ ರೀತಿ ನೋಡ್ಲಿಕ್ಕೆ ಮತ್ತು ವಿವರಣೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇದನ್ನು ಕಂಡು ಗೋಪಿನಾಥಾಚಾರ್ಯರು ತುಂಬಾ ಸಂತೋಷಪಟ್ಟು ಹರಿಹರಿ ಅಂತ ಸಂಕೀರ್ತನೆ ಮಾಡ್ತಾರೆ. ಮರುದಿನ ಭಟ್ಟಾಚಾರ್ಯರು ಜಗನ್ನಾಥನ ದರ್ಶನಕ್ಕೆ ಹೋಗುವ ಮುಂಚೆ ಚೈತನ್ಯರನ್ನು ಭೇಟಿಯಾಗಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ ಮತ್ತು ತಮ್ಮ ಹಳೆಯ ಅಹಂಕಾರದ ನಡವಳಿಕೆಗೆ ಕ್ಷಮೆ ಇರಲಿ ಅಂತ ಕ್ಷಮೆ ಯಾಚಿಸ್ತಾರೆ. ಸೊ ಭಟ್ಟಾಚಾರ್ಯರು ಚೈತನ್ಯ ಮಹಾಪ್ರಭುಗಳಲ್ಲಿ ಭಕ್ತಿ ಸೇವೆಯಲ್ಲಿ ಅತ್ಯಂತ ಪ್ರಮುಖವಾದ ಅಂಗ ಯಾವುದು ಅಂತ ಕೇಳ್ತಾರೆ. ಅದಕ್ಕೆ ಪ್ರಭುಗಳು ಹೇಳ್ತಾರೆ, ಭಗವಂತನ ಪವಿತ್ರವಾದ ನಾಮ ಮತ್ತು ಸಂಕೀರ್ತನೆ ಇವು ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಸೊ ಮತ್ತು ಬೃಹನ್ನಾರದೀಯ ಪುರಾಣದ ಪ್ರಸಿದ್ಧವಾದ ಹರೇರ್ ನಾಮೈವ ಕೇವಲ ಕಲವು ನಾಸ್ತಿ ಗತಿರನ್ಯತ ಅಂತ. ಈ ಕಲಿಯುಗದಲ್ಲಿ
ಹರಿನಾಮ ಸಂಕೀರ್ಣ ಸ್ಮರಣೆ ಇಲ್ಲದೆ ಉದ್ಧಾರಕ್ಕೆ ಬೇರೆ ದಾರಿಯೇ ಇಲ್ಲ ಎಂದು 3 ಬಾರಿ ಒತ್ತು ನೀಡಿ ಹೇಳ್ತಾರೆ. ಹರೆಯರ್ ನಾಮ, ಹರೆಯರ್ ನಾಮ, ಹರೆಯರ್ ನಾಮ ಅಂದ್ಬಿಟ್ಟು ಆ ಶ್ಲೋಕದಲ್ಲಿ 3 ಬಾರಿ ಹೇಳಿದೆ. ಸೊ ಈ ರೀತಿಯ 3 ಗತಿ, ಕಲವು ನಾಸ್ತಿ, ಕಲವು ನಾಸ್ತಿ, ಗತಿರನ್ಯತ, ಸೊ ಬೇರೆ ಯಾವ ಗತಿನೇ ಇಲ್ಲ ಅಂದ್ಬಿಟ್ಟು 3 ಸಾರಿ ಹೇಳಿದ್ದಾರೆ. ಸೊ ಗೋಪಿನಾಥಾಚಾರ್ಯ ಈ ಸಂದರ್ಭದಲ್ಲಿ ಭಟ್ಟಾಚಾರ್ಯ ಹೇಳ್ತಾರೆ, ತಾವು ಮೊದಲೇ ಹೇಳಿದ್ದ ಭವಿಷ್ಯವಾಣಿಯನ್ನು ನಾನು ಮೊದಲೇ ಹೇಳಿದ್ದೆ ಅಲ್ವಾ, ಚೈತನ್ಯರು ಭಗವಂತ ಅಂದ್ಬಿಟ್ಟು ಅಂತ ಹೇಳ್ತಾರೆ. ಹಾಗೆ ಭಟ್ಟಾಚಾರ್ಯರು ತುಂಬಾ ವಿನಯದಿಂದ ಹೇಳ್ತಾರೆ, ನಾನು ಕೇವಲ ಅಂಧಕಾರದಲ್ಲಿದ್ದೆ, ಆದರೆ ನೀನು ಒಬ್ಬ ಶ್ರೇಷ್ಠ ಭಕ್ತರಾದ ಕಾರಣ ನಿನ್ನ ಸಂಬಂಧದಿಂದಾಗಿ ನನ್ನ ಮೇಲೂ ಕೂಡ ಭಗವಂತ ಇಂದು ಕರುಣೆ ತೋರಿದ್ದಾನೆ ಅಂದ್ಬಿಟ್ಟು ಅವರು ಗೋಪಿನಾಥಾಚಾರ್ಯರು ಕೂಡ ನಮಸ್ಕಾರ ಮಾಡ್ತಾರೆ. ಸೊ ಚೈತನ್ಯ ಪ್ರಭುಗಳು ಸಂತೋಷದಿಂದ ಅವರನ್ನು ಆಲಂಗಿಸಿ ಜಗನ್ನಾಥನ ದರ್ಶನಕ್ಕೆ ಕಳಿಸ್ತಾರೆ. ದರ್ಶನ ನಂತರ ಭಟ್ಟಾಚಾರ್ಯರು ಜಗನ್ನಾಥನ ಪ್ರಸಾದವನ್ನು ತರಿಸಿ ಇತರ ಭಕ್ತರಿಗೂ ಹಂಚ್ತಾರೆ. ಅಲ್ಲದೆ ಮಹಾಪ್ರಭುಗಳ ದೈವತ್ವವನ್ನು ಸ್ತುತಿಸುವ 2 ಅಮೂಲ್ಯವಾದ ಶ್ಲೋಕಗಳನ್ನು ತಾಳೆಗರಿಯ ಮೇಲೆ ಬರೆದು ಜಗನ್ನಾಥ ಪ್ರಭುಗಳ ಮೂಲಕವಾಗಿ, ಜಗದಾನಂದ ಪ್ರಭುಗಳ ಮೂಲಕವಾಗಿ ಚೈತನ್ಯ ಮಹಾಪ್ರಭುಗಳಿಗೆ ಕೊಡ್ತಾರೆ. ಸೊ ಸಾರ್ವಭೌಮ ಭಟ್ಟಾಚಾರ್ಯರು ಬರೆದ 2 ಶ್ಲೋಕಗಳನ್ನು ಜಗನ್ನಾಥ ಪಂಡಿತರು ತರುವಾಗ ಮುಕುಂದ ದತ್ತರು ಚತುರತೆಯಿಂದ ಆ ತಾಳೆಗರಿಯನ್ನು ಪಡೆದು ಅದರಿಂದ ಶ್ಲೋಕಗಳನ್ನು ಗೋಡೆಯ ಮೇಲೆ ಬರೀತಾರೆ. ಈ ಚೈತನ್ಯ ಮಹಾಪ್ರಭುಗಳು ಈ ಗೋಡೆ ಶ್ಲೋಕಗಳನ್ನು ನೋಡಿದ ತಕ್ಷಣ ತಮ್ಮನ್ನು ಅತಿಯಾಗಿ ಹೊಗಳಿದ್ದರಿಂದ ವಿನಯದಿಂದ ಆ ತಾಳೆಗರಿಯನ್ನು ಹರಿದು ಹಾಕ್ತಾರೆ. ಸೊ ಚೈತನ್ಯ ಮಹಾಪ್ರಭುಗಳು ಹೀಗೆ ಮಾಡ್ತಾರೆ ಅಂದ್ಬಿಟ್ಟು ಬಹುಶಃ ಮುಕುಂದ ದತ್ತರಿಗೆ ಗೊತ್ತಿರಬಹುದು. ಅದರಿಂದ ಅವರು ಮೊದಲೇ ಗೋಡೆ ಮೇಲೆ ಬರೆದಿಟ್ಟಿರ್ತಾರೆ. ಸೊ ಅದರಿಂದ ಭಕ್ತರೆಲ್ಲೂ ಆಗಲೇ ಆ ಶ್ಲೋಕಗಳನ್ನು ಗೋಡೆಯ ಮೇಲಿಂದ ಓದಿ ತಮ್ಮ ಹೃದಯದಲ್ಲಿ ಆಗಲೇ ಅಚ್ಚೊತ್ತಿಸಿಕೊಂಡಿರ್ತಾರೆ. ಯಾಕಂದ್ರೆ ಅವ್ರಿಗೆ ಡೌಟ್ ಬಂದಿತ್ತು, ಚೈತನ್ಯ ಮಹಾಪ್ರಭುಗಳು ಹರಿದು ಹಾಕ್ಬಿಡ್ತಾರೋ ಏನೋ ಅಂದ್ಬಿಟ್ಟು. ಸೊ ಈ ಶ್ಲೋಕಗಳನ್ನು ಚೈತನ್ಯ ಮಹಾಪ್ರಭುಗಳು ವೈರಾಗ್ಯ ಮತ್ತು ಭಕ್ತಿಯನ್ನು ಕಲಿಸಲು ಬಂದ ಕರುಣಾ ಸಮುದ್ರ ಎಂದು ಬಣ್ಣಿಸುತ್ತವೆ. ಸೊ ಈ ಘಟನೆಯ ನಂತರ ಸಾರ್ವಭೌಮ ಭಟ್ಟಾಚಾರ್ಯರು ಮಹಾಪ್ರಭುಗಳು ಅನನ್ಯ ಭಕ್ತರಾಗ್ತಾರೆ ಮತ್ತು ಯಾವಾಗಲೂ ಚೈತನ್ಯ ಮಹಾಪ್ರಭುಗಳ ನಾಮಸ್ಮರಣೆಯನ್ನೇ ತಮ್ಮ ಧ್ಯಾನವನ್ನಾಗಿ ಮಾಡಿಕೊಳ್ತಾರೆ. ಒಂದು ದಿನ ಅವರು ಶ್ರೀಮದ್ ಭಾಗವತದ ಬ್ರಹ್ಮದೇವನ ಪ್ರಾರ್ಥನೆಯನ್ನು ಪಠಿಸುವಾಗ ಭಕ್ತಿ ಆವೇಶದಲ್ಲಿ ಕೊನೆಯ 2 ಅಕ್ಷರಗಳನ್ನು ಬದಲಾಯಿಸಿ ಓದ್ತಾರೆ. ಸಾರ್ವಭೌಮ ಭಟ್ಟಾಚಾರ್ಯರು ಶ್ರೀಮದ್ ಭಾಗವತದ ಭಕ್ತಿ ಶ್ಲೋಕವನ್ನು ಪಠಿಸುವಾಗ ಅದು ಮುಕ್ತಿ ಪದೇ ಎಂಬ ಮುಕ್ತಿಗೆ ಅರ್ಹನು ಎಂಬ ಪದವನ್ನು ಬದಲಿಸಿ ಭಕ್ತಿ ಪದೇ ಭಕ್ತಿಗೆ ಅರ್ಹನು ಅಂತ ಓದುತ್ತಾರೆ. ಇದನ್ನು ತಕ್ಷಣವೇ ಚೈತನ್ಯ ಮಹಾಪ್ರಭುಗಳು ಗಮನಿಸ್ತಾರೆ ಮತ್ತು ಹೇಳ್ತಾರೆ, ಮೂಲ ಶ್ಲೋಕದಲ್ಲಿ ಮುಕ್ತಿ ಅಂತ ಇದೆ ಅಲ್ವಾ, ನೀವೇಕೆ ಅದನ್ನು ಭಕ್ತಿ ಅಂತ ಹೇಳ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡ್ತಾರೆ. ಹಾಗೆ ಭಟ್ಟಾಚಾರ್ಯ ಹೇಳ್ತಾರೆ, ಭ್ರಷ್ಟಾಚಾರ್ಯ ನೀಡೋ ಉತ್ತರ ಏನಿದೆ, ಅವರ ಮನಸ್ಥಿತಿ ಹೇಗೆ ಬದಲಾಗಿದೆ ಅನ್ನೋದಕ್ಕೆ ಅವರು ಕೊಡುವ ಉತ್ತರದಿಂದ ನಾವು ತಿಳ್ಕೋಬಹುದು. ಭಗವಂತನ ಮೇಲಿನ ಪ್ರೇಮವು ಮುಕ್ತಿಗಿಂತಲೂ ಮುಕ್ತವಾಗಿರೋದು, ಅದರಿಂದ ಮುಕ್ತಿ ಪ್ರದೆ ಅನ್ನೋದು ಬದಲು ಭಕ್ತಿ ಪದೇ ಜೊತೆ ಇರುವುದು ಒಳ್ಳೆಯದು ಅಂತ ಹೇಳ್ಬಿಟ್ಟು, ಅದರಿಂದ ಭಗವಂತನ ಜೊತೆಯಲ್ಲಿ ಒಂದಾಗುವ ಸಾಯುಜ್ಯ ಮುಕ್ತಿ ಅನ್ನೋದು ಭಕ್ತನ ಪಾಲಿಗೆ ಒಂದು ರೀತಿ ಶಿಕ್ಷೆ. ಸೊ ಅದರಿಂದ ಮುಕ್ತಿ ಬೇಡ, ನನಗೆ ಭಕ್ತಿ ಪದೇ ಅಂತ ಇರಲಿ ಅಂತ ಹೇಳಿ. ಸೊ ನಿರಾಕಾರಿಗಳಿಗೆ ಮತ್ತು ದೇವ ವಿರೋಧಿಗಳಿಗೆ ಇಂತಹ ಮುಕ್ತಿ ಸಿಕ್ಕೇ ಸಿಗುತ್ತೆ. ಅಂತಹ ಮುಕ್ತಿ ಪದೇ ಅದು ಸಿಕ್ಕೇ ಸಿಗುತ್ತೆ, ನಿರಾಕಾರಿಗಳಿಗೆ ಸಿಗುತ್ತೆ ಮತ್ತು ಭಗವಂತನ ವಿರೋಧ ಮಾಡುವವರಿಗೂ ಕೂಡ ಅವರಿಗೆ ಮುಕ್ತಿ ಸಿಗುತ್ತೆ. ಆದ್ರೆ ಭಕ್ತನಾದವನಿಗೆ ಮುಕ್ತಿ ಬೇಕಾಗಿಲ್ಲ. ಯಾಕಂದ್ರೆ ಭಟ್ಟಾಚಾರ್ಯ ಹೇಳ್ತಾರೆ, ಈ ರೀತಿಯಾಗಿ 5 ರೀತಿಯ ಮುಕ್ತಿಗಳನ್ನು ಭಟ್ಟಾಚಾರ್ಯ ಹೇಳ್ತಾರೆ. ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಶಾಸ್ತ್ರಿ ಮತ್ತು ಸಾಯುಜ್ಯ. ಈ 5ಗಳನ್ನು ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಸಾಲೋಕ್ಯ ಅಂದ್ರೆ ಭಗವಂತನ ಲೋಕದಲ್ಲಿ ವಾಸ ಮಾಡುವುದು, ಭಗವಂತನ ಜೊತೆಯಲ್ಲಿ. ಸಾಮೀಪ್ಯ ಅಂದ್ರೆ ಭಗವಂತನ ಹತ್ತಿರದಲ್ಲಿರುವುದು. ಸಾರೂಪ್ಯ ಅಂದ್ರೆ ಭಗವಂತನಂತಹದೇ ರೂಪವನ್ನು ಪಡೆಯುವುದು ವೈಕುಂಠ ಲೋಕಗಳಲ್ಲಿ. ನಂತರ ಶಾಸ್ತ್ರಿ ಅಂದ್ರೆ ಭಗವಂತನಂತೆ ಐಶ್ವರ್ಯಗಳನ್ನು ಹೊಂದುವುದು. ನಂತರ ಸಾಯುಜ್ಯ ಅಂದ್ರೆ ಭಗವಂತನಲ್ಲಿ ಲೀನವಾಗುವುದು. ಮೋಸ್ಟ್ಲಿ ಇವರೆಲ್ಲ ಇರ್ತಾರೆ ಮಾಯಾವಾದಿಗಳು, ಅವರು ಭಗವಂತನಲ್ಲಿ ಲೀನವಾಗುವ ಕೆಲಸವನ್ನು ಅವರು ಇಷ್ಟಪಡ್ತಾರೆ. ಸೊ ಅದರಿಂದ ಒಬ್ಬ ಶುದ್ಧ ಭಕ್ತ ಮೊದಲ 4 ಮುಕ್ತಿಗಳನ್ನು ಭಗವಂತನ ಸೇವೆಗಾಗಿ ಮಾತ್ರ ಸ್ವೀಕರಿಸ್ತಾನೆ, ಅಂದ್ರೆ ಈ 4. ಆದ್ರೆ ಸಾಯುಜ್ಯ ಮುಕ್ತಿಯನ್ನು ನರಕಕ್ಕಿಂತಲೂ ಹೆಚ್ಚು ಭಯಾನಕ ಅಂತ ಭಾವಿಸ್ತಾನೆ. ಯಾಕಂದ್ರೆ ಭಕ್ತನಿಗೆ ಭಗವಂತನ ಸೇವೆಯಿಂದಲೇ ಸಂಪೂರ್ಣ ತೃಪ್ತಿ ಸಿಗುತ್ತೆ. ಆದ್ರೆ ಸಾಯುಜ್ಯದಲ್ಲಿ ಭಗವಂತನ ಲೀಲೆ ಆಗ್ಬಿಟ್ರೆ ಹೇಗೆ ಭಗವಂತನಿಗೆ ಸೇವೆ ಮಾಡ್ಲಿಕ್ಕೆ ಸಾಧ್ಯ? ಅದರಿಂದ ಇದು ನರಕ ಸಮಾನ ಅಂತ ಹೇಳ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಸಾರ್ವಭೌಮ ಭಟ್ಟಾಚಾರ್ಯರಿಗೆ ಮುಕ್ತಿ ಪದ ಎಂಬ ಪದದ ಮತ್ತೊಂದು ಆಳವಾದ ಅರ್ಥವನ್ನು ಕೊಡ್ತಾರೆ. ಮುಕ್ತಿ ಎನ್ನುವುದು ಭಗವಂತನ ಪಾದಗಳ ಕೆಳಗೆ ಇದೆ, ಅದರಿಂದ ಆತನೇ ಮುಕ್ತಿಗೆ ಆಶ್ರಯದಾತ ಅಥವಾ ಮುಕ್ತಿ ಪದ. ಹೀಗಿರುವಾಗ ನೀವು ಶ್ಲೋಕದ ಪದಗಳನ್ನು ಬದಲಿಸುವ ಅವಶ್ಯಕತೆ ಇಲ್ಲ ಅಂತ ಕೇಳ್ತಾರೆ. ಆಗ ಭಟ್ಟಾಚಾರ್ಯ ಹೇಳ್ತಾರೆ, ನಿಮ್ಮ ವಿವರಣೆ ಸರಿ. ಮುಕ್ತಿ ಎಂಬ ಪದವು ಜನಸಾಮಾನ್ಯರಲ್ಲಿ ಭಗವಂತನಲ್ಲಿ ಲೀನವಾಗುವ ಸಾಯುಜ್ಯ ಕಲ್ಪನೆಯನ್ನು ಮೂಡಿಸುತ್ತೆ. ಅದರಿಂದ ಮುಕ್ತಿ ಪದ ಎನ್ನುವ ಬದಲಿಗೆ ಆ ಪದವನ್ನು ಕೇಳಿದ್ರೆ ನನಗೂ ಕೂಡ ಭಯ ಆಗ್ತಾ ಇದೆ, ಅದರಿಂದ ಭಕ್ತಿ ಎನ್ನುವ ಪದ ಆನಂದವನ್ನು ನೀಡುತ್ತೆ ಅಂತ ಉತ್ತರ ಕೊಡ್ತಾರೆ. ಈ ಮಾತುಗಳಿಂದ ಮಹಾಪ್ರಭುಗಳು ತುಂಬಾ ನಗ್ತಾರೆ ಮತ್ತು ಭಟ್ಟಾಚಾರ್ಯರನ್ನು ಪ್ರೀತಿಯಿಂದ ಆಲಂಗನೆ ಮಾಡ್ತಾರೆ. ಒಮ್ಮೆ ಮಾಯಾವಾದದ ಪರಮ ಪ್ರತಿಪಾದಕರಾಗಿದ್ದರು
ಈಗ ಮುಕ್ತಿ ಎಂಬ ಪದವನ್ನೇ ದ್ವೇಷಿಸುವಷ್ಟು ಬದಲಾಗಿರುವುದು ಎಲ್ಲರನ್ನು ಆಶ್ಚರ್ಯಚಕಿತನಾಗಿ ಮಾಡುತ್ತದೆ. ಕಬ್ಬಿಣವನ್ನು ಚಿನ್ನವಾಗಿಸದಾಗಲೇ ಪುರುಷಮಣಿ ಗುರುತು ಸಿಗುವಂತೆ ಭಟ್ಟಾಚಾರ್ಯರ ಈ ಬದಲಾವಣೆಯು ಚೈತನ್ಯ ಮಹಾಪ್ರಭುಗಳ ಸಾಕ್ಷಾತ್ ಶ್ರೀಕೃಷ್ಣನೇ ಎಂಬುದಕ್ಕೆ ಸಾಕ್ಷಿ ಆಯ್ತು. ಯಾಕಂದ್ರೆ ಭಟ್ಟಾಚಾರ್ಯನ ಬದಲಿಸ್ಲಿಕ್ಕೆ ಶ್ರೀಕೃಷ್ಣನೇ ಬರಬೇಕು ಅಂತ. ಈ ಘಟನೆಯ ನಂತರ ಕಾಶಿ ಮಿತ್ರರ ನೇತೃತ್ವದಲ್ಲಿ ಪುರಿಯ ನಿವಾಸಿಗಳೆಲ್ಲರೂ ಮಹಾಪ್ರಭುಗಳಿಗೆ ಶರಣಾಗ್ತಾರೆ ಮತ್ತು ಅಂತಿಮವಾಗಿ ಈ ಲೀಲೆಯನ್ನು ಭಕ್ತಿಯಿಂದ ಕೇಳುವವರು ಲೌಕಿಕ ತರ್ಕಗಳಿಂದ ಮುಕ್ತರಾಗಿ ಮಹಾಪ್ರಭುಗಳ ಪಾದಕಮಲಗಳನ್ನು ಸೇರುತ್ತಾರೆ ಅಂತ ಕೃಷ್ಣಕಾಸ ಕವಿರಾಜ ಗೋಸ್ವಾಮಿಗಳು ಈ ಅಧ್ಯಾಯವನ್ನು ಮುಕ್ತಗೊಳಿಸಿದ್ದಾರೆ. ಸೊ ನೀವೆಲ್ಲರೂ ಈ ಲೀಲೆಯನ್ನು ಭಕ್ತಿಯಿಂದ ಕೇಳಿದ್ದೀರಾ. ಸೊ ಅದರಿಂದ ಎಲ್ಲರೂ ಲೌಕಿಕ ತರ್ಕಗಳಿಂದ ಮುಕ್ತರಾಗಿದ್ದೀರಾ ಅಂತ ಭಗವಂತನ ಕೃಪೆಯಿಂದ ಕೇಳ್ಕೊಳ್ತಾ ಎಲ್ಲರೂ ಮಹಾಪ್ರಭುಗಳ ಪಾದಗಳನ್ನು ಸೇರ್ಲಿ ಅಂತ ಹೇಳ್ತಾ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಗಳ ಒಂದು ಆಶೀರ್ವಾದದೊಂದಿಗೆ ಈ ಅಧ್ಯಾಯವನ್ನು ಮುಗಿಸ್ತಾ ಇದ್ದೀವಿ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಶ್ರೀಲ ಪ್ರಭುಪಾದರಿಗೆ ಜಯ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಎಲ್ಲರೂ ಅಟೆಂಡೆನ್ಸ್ ಹಾಕಿದ್ದೀರಲ್ಲ? ನಾನು ಹಾಕಿಲ್ಲ ಮಾತಾಜಿ. ಧನ್ಯವಾದಗಳು ಪ್ರಭು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಕ್ಲೋಸ್ ಮಾಡ್ಲಾ? ಮಾಡಿ ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಧನ್ಯವಾದಗಳು. ಅಷ್ಟು ಶ್ಲೋಕನು ತುಂಬಾ ಚೆನ್ನಾಗಿ ಸಮರೈಸ್ ಮಾಡಿ ಹೇಳಿದ್ರು. ತುಂಬಾ ಚೆನ್ನಾಗಿತ್ತು. ಧನ್ಯವಾದ. ಎಲ್ಲದು ಕೃಷ್ಣನ ಕೃಪೆ, ಇಲ್ಲದ್ರೆ ಬರೋದಿಲ್ಲ. ಅದು ಕೃಷ್ಣನ ಕೃಪೆ ಅಂತ ನಿಮ್ಮೆಲ್ಲರ ಮೇಲೆ ಆಗಿದೆ. ಅಷ್ಟು ಶ್ಲೋಕ ಎಷ್ಟೊಂದು ತುಂಬಾ ಚೆನ್ನಾಗಿತ್ತು. ಧನ್ಯವಾದ.